ನಂದು ಮದುವೆ ಅಟೈರ್ ನಂದು ತುಂಬಾ ಫೇವ್ರೆಟ್ ಬಿಕಾಸ್ ನಾನು ಹೇಗೆ ಪ್ಯಾಟರ್ನ್ ಕೊಟ್ಟಿದ್ದೆ ಅವರು ಹಾಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ನಾನು ಕಾಂಪ್ರಮೈಸ್ ಆಗಿಲ್ಲ ಪ್ಯಾಟರ್ನ್ ಅಲ್ಲಿ. ಎಲ್ಲರಿಗೂ ಒಂದು ಎಂಬ್ರಾಯ್ಡರಿ ಸರ್ವಿಸ್ ಕೂಡ ಸಿಗ್ಬೇಕು, ಒಳ್ಳೆ ಫಿಟ್ಟಿಂಗು, ಒಳ್ಳೆ ಸ್ಟಿಚಿಂಗು, ಒಳ್ಳೆ ಕ್ವಾಲಿಟಿ ಎಲ್ಲ ಸರ್ವಿಸ್ ನ ಒಂದೇ ಕಡೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಬುಟ್ಟಿಕ್ ಸ್ಟಾರ್ಟ್ ಮಾಡಿದ್ವಿ. ಈ ಪ್ರಿಂಟ್ ಏನಿದೆ, ಈ ಪ್ರಿಂಟ್ ಮೇಲೆ ನಾವು ಹೈಲೈಟ್ ವರ್ಕ್ ಮಾಡ್ತಿದ್ದೇವೆ. ಇಲ್ಲಿ ಯಾವ ತರ ಬಳ್ಳಿ ವರ್ಕ್, ಫ್ಲವರ್ಸ್ ಎಲ್ಲ ಬರ್ತಾ ಇದೆ, ಅದೇ ವರ್ಕ್ ನಿಮ್ಗೆ ಇಲ್ಲಿ ನಾವು ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿ ವರ್ಕ್ ಮಾಡಿ ಕೊಡ್ತಿದ್ದೇವೆ. ಹೇ ಹಾಯ್ ಫಿಯೋನಾ. ಹೆಲೋ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಿ? ಓ ನಾ ಸೂಪರ್. ವಾವ್, ಸಾಕದಾಗಿದೆ ಡ್ರೆಸ್. ರೆಡಿ ಮಾಡ ಇದು? ಇಲ್ಲ, ಇದು ಸ್ಟಿಚಿಂಗ್ ಮಾಡ್ಸಿದ್ದು. ಸ್ಟಿಚಿಂಗ್? ವಾವ್, ಈ ತರ ಸ್ಟಿಚ್ ಮಾಡಕ್ ಆಗತ್ತಾ? ಎಲ್ಲಿ ಮಾಡ್ತೀವಿ ಇದು ಸ್ಟಿಚಿಂಗ್? ಆಕ್ಚುಲಿ ನಂಗೆ ಕೂಡ ಗೌನ್ಸ್ ತುಂಬಾ ಇಷ್ಟ. ಸೊ ಎಲ್ಲಿ ಸ್ಟಿಚ್ ಮಾಡ್ತೀರಾ ನೀವು? ಇದು ಇಲ್ಲೇ ಗುರುವಿನಕೆರೆಯಲ್ಲಿ ಬ್ರೈಟ್ ಬುಟೀಕ್ ಅಂತ ಇದೆ. ಅಲ್ಲಿ ನಾನು ರೆಗ್ಯುಲರ್ ಕಸ್ಟಮರ್. ಅಲ್ಲಿ ನಿಮ್ಗೆ ಯಾವ ಟೈಪ್ ಅಲ್ಲಿ ನೀವು ಡಿಸೈನ್ ಕೊಟ್ರು ಅವ್ರು ಸ್ಟಿಚ್ ಮಾಡಿ ಕೊಡ್ತಾರೆ ಆನ್ ಟೈಮ್. ಓ ಸೂಪರ್. ಅಲ್ಲಿಗೊಮ್ಮೆ ಹೋಗೋಣ, ನಂಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ಹಾ ಶೋರ್, ಡೆಫಿನೆಟ್ಲಿ. ಓಕೆ ಬನ್ನಿ ಹೋಗೋಣ. ನೀವು ಈ ಬ್ರೈಡ್ ಬೋಟಿಕ್ಗೆ ಪರ್ಮನೆಂಟ್ ಕಸ್ಟಮರ್ ಅಂತ ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ಸ್ಟಿಚ್ ಬಗ್ಗೆ ನಿಮ್ಗೆ ಆಗಿರೋ ತುಂಬಾ ಇಷ್ಟವಾಗಿರುವಂತ ಡಿಸೈನ್ ಯಾವುದು ಅಂತ? ಓಕೆ, ನಾನು ಆಕ್ಚುಲಿ ಇಲ್ಲಿ 8 years ಇಂದ ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್. ನಾನು ಫಸ್ಟ್ ಬಂದಾಗ ಸ್ವಲ್ಪ ಡೌಟ್ ಅಲ್ಲಿ ಕೊಟ್ಟಿದ್ದೆ ಒಂದು ಪ್ಯಾಟರ್ನ್, ಬಟ್ ಆ ಪ್ಯಾಟರ್ನ್ ನೋಡಿ ನಾನು ಇವ್ರದ್ದು ಪರ್ಮನೆಂಟ್ ಕಸ್ಟಮರ್ ಆಗಿದ್ದೆ. ಆಮೇಲೆ ಸ್ಪೆಷಲಿ ನಮ್ದು ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಎಲ್ಲ ಫ್ರೆಂಡ್ಸ್, ಫ್ಯಾಮಿಲಿ ಅವರೆಲ್ಲ ಕೇಳ್ತಾರೆ ಎಲ್ಲಿ ಸ್ಟಿಚ್ ಮಾಡ್ಸಿದ್ದು ಅಂತ. ಸೊ ಇವ್ರ ಸ್ಟಿಚಿಂಗ್ ನೋಡಿ ಅವರು ಇಲ್ಲಿ ತುಂಬಾ ಜನ ಇವ್ರದ್ದು ಪರ್ಮನೆಂಟ್ ಕಸ್ಟಮರ್ ಆಗಿದ್ದಾರೆ. ಮತ್ತೆ ಇಷ್ಟರವರೆಗೆ ನಾನು ಸ್ಟಿಚ್ ಮಾಡಿದ್ರಲ್ಲಿ ನಂದು ಮದುವೆ ಅಟೈರ್ ನಂದು ತುಂಬಾ ಫೇವ್ರೆಟ್ ಬಿಕಾಸ್ ನಾನು ಹೇಗೆ ಪ್ಯಾಟರ್ನ್ ಕೊಟ್ಟಿದ್ದೆ ಅವರು ಹಾಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ನಾನು ಕಾಂಪ್ರಮೈಸ್ ಆಗಿಲ್ಲ ಪ್ಯಾಟರ್ನ್ ಅಲ್ಲಿ. ಮತ್ತೆ ಅವರು ಕರೆಕ್ಟ್ ಆಗಿ ಹೇಳ್ತಾರೆ ಯಾವ ಯಾವ ಮೆಟೀರಿಯಲ್ ಬೇಕು ಈ ಪ್ಯಾಟರ್ನ್ ಗೆ, ಮತ್ತೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವು ಹೇಗೆ ಸ್ಟಿಚ್ ಮಾಡಿದ್ರೆ ಹೇಗೆ ಕಾಣ್ಬೋದು ಅಂತ ಅವರು ಐಡಿಯಾಸ್ ಕೊಡ್ತಾರೆ. ಈವನ್ ನಂದು ವೆಡ್ಡಿಂಗ್ ಬ್ಲೌಸ್ ನಾನು ಏನು ಪ್ಯಾಟರ್ನ್ ಕೊಟ್ಟಿಲ್ಲ, ಅವ್ರದ್ದು ಓನ್ ಪ್ಯಾಟರ್ನ್ ಮಾಡಿದ್ದಾರೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಇವ್ರದ್ದು ಇನ್ನೊಂದು ಏನಂದ್ರೆ ಇವ್ರ ಕಸ್ಟಮರ್ ಟ್ರೀಟ್ ಮಾಡೋ ರೀತಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮತ್ತೆ ಹೇಳಿದ ಟೈಮಿಗೆ ಡೆಲಿವರಿ ಕೊಡ್ತಾರೆ. ಮತ್ತೆ ಇಲ್ಲಿದ್ದು ಸ್ಟಾಫ್ ಕೂಡ ಎಲ್ಲರೂ ಚೆನ್ನಾಗಿದ್ದಾರೆ, ಫ್ರೆಂಡ್ಲಿ ಇದ್ದಾರೆ. ಅಷ್ಟೇ. ಸೊ ನಿಮ್ ಮದ್ವೆ ಎಟೈರ್ ಇಲ್ಲೇ ಇದೆ. ಸೊ ಮದ್ವೆ ಬಗ್ಗೆ ಬೇರೆ ಡ್ರೀಮ್ ಇರುತ್ತೆ ಹೆಣ್ಮಕ್ಳಿಗೆ, ಎಸ್ಪೆಷಲ್ ಆಗಿ ಮದ್ವೆ ಬಂದ್ ಕೂಡ ಬೇರೆ ಯಾವ್ದು ಕೂಡ ಯೋಚನೆ ಹೋಗಲ್ಲ. ನಾನು ಡ್ರೆಸ್ಸಿಂಗ್ ಬಗ್ಗೆ, ಫಸ್ಟ್ ಡ್ರೆಸ್ಸಿಂಗ್ ಅಂಡ್ ಮೇಕಪ್ ಬಗ್ಗೆ. ಸೊ ನಿಮ್ಗೆ ಡ್ರೀಮ್ ಏನಿತ್ತು ಈ ಡ್ರೆಸ್ ಬಗ್ಗೆ? ಸೊ ಆ ತರ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಎಷ್ಟು ಸ್ಯಾಟಿಸ್ಫೈ ಆಗಿದ್ದೀರಾ ನೀವು? ನಾನು 100% ಸ್ಯಾಟಿಸ್ಫೈ ಆಗಿದ್ದೇನೆ ಬಿಕಾಸ್ ನಾನು ತುಂಬಾ ಚೂಸಿ. ಮತ್ತೆ ನನ್ಗೆ ಒಂದು ಒಂದು ಪ್ಯಾಟರ್ನ್ ಬೇಕು ಅಂದ್ರೆ ಅದೇ ಟೈಪ್ ಬೇಕು, ನಾನು ಕಾಂಪ್ರಮೈಸ್ ಆಗಲ್ಲ. ಸೊ ಅವರು ಇಷ್ಟರವರೆಗೆ ನಂಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಬಟ್ ನಾನು ಹೇಗ್ ಕೊಟ್ಟಿದ್ದೀನಿ ಒಂದು ರೆಫರೆನ್ಸ್ ಪಿಕ್ಚರ್ ಅವರು ಹಾಗೆ ಮಾಡಿ ಕೊಟ್ಟಿದ್ದಾರೆ ನನಗೆ. ಇದಕ್ಕೆ ಎಷ್ಟು ನೀವು ಪ್ರಿಪೇರ್ ಆಗಿದ್ರಿ? ಈ ತರ ಡಿಸೈನ್ ಬೇಕು, ಈ ತರ ಪ್ಲಾನ್ ಬೇಕು ಅಂತ ಎಷ್ಟು ತಿಂಗಳಿಂದ ರೆಡಿ ಮಾಡ್ತಾ ಇದ್ರಿ ಆಕ್ಚುಲಿ ಇದಕ್ಕೆ? ಆಕ್ಚುಲಿ ಒಂದು 3 months ಇಂದ. ಬಟ್ ಇಲ್ಲಿ ಬಂದ್ಮೇಲೆ ನಂಗೆ ಅದ್ರ ಟೆನ್ಷನ್ ಇರ್ಲಿಲ್ಲ. 3 months ಇಂದ ನಾನು ತುಂಬಾ ಸ್ಟ್ರೆಸ್ಫುಲ್ ಆಗಿದ್ದೆ ಪ್ಯಾಟರ್ನ್ ಡಿಸೈಡ್ ಮಾಡ್ತಾ. ಇವ್ರ ಹತ್ರನು ನಾನು ಅವ್ರದ್ದು ಅಡ್ವೈಸ್ ತಗೊಳ್ತಾ ಇದ್ದೆ. ಅವರು ತುಂಬಾ ನಂಗೆ ಪ್ಯಾಟರ್ನ್ ಬಗ್ಗೆ ಚೇಂಜಸ್ ಮಾಡಿದ್ದಾರೆ, ಮತ್ತೆ ಹೀಗೆ ಹಾಗೆ ಅಂತ ಹೇಳಿದ್ದಾರೆ. ಸೊ ಇವ್ರಿಗೆ ಕೊಟ್ಟ ನಂತರ ನನ್ಗೆ ಅದೇನು ಸ್ಟ್ರೆಸ್ ಅನ್ಸಿಲ್ಲ. ಸೊ ಇವಾಗ ಅವರು ಏನ್ ಕೊಟ್ಟಿದ್ದಾರೆ ಮಾಡಿ ಕೊಟ್ಟಿದ್ದಾರೆ ಅದ್ರಲ್ಲಿ ನಾನು 100% ಹ್ಯಾಪಿ. ಓಕೆ, ಇಲ್ಲಿ ನಿಮ್ಗೆ ಹಿಂಭಾಗ ಕಾಣಿಸ್ತಾ ಇದೆ ಒಂದು ಲೆಹೆಂಗಾ. ಸೊ ಇದು ನಿಮ್ದೇ ಅಲ್ವಾ? ಹೌದು. ಸೊ ಸೂಪರ್ ಆಗಿದೆ. ಇದ್ರ ಡಿಸೈನ್ಸ್ ನೋಡ್ಬೋದು, ಬೀಡ್ಸ್ ವರ್ಕ್ ಆಗಿರ್ಬೋದು, ಅದ್ರದ್ದೇ ಒಂದು ಆಕ್ಚುಲಿ ಇದರಲ್ಲಿ ಇರುವಂತ ಮಿಷಿನ್ ವರ್ಕ್ ಇದು ಆಕ್ಚುಲಿ. ಅದು ಕೂಡ ಇದರಲ್ಲೇ ಸ್ಟಿಚ್ ಮಾಡಿರುವಂತ ಪ್ಯಾಚ್, ಇದರಲ್ಲಿ ಬೇರೆ ಸೇರಿಸ್ಬಿಟ್ಟು ಮಾಡಿರುವಂತ ಸ್ಟಿಚಿಂಗ್ ಇದು. ಲಂಗ್ ಆಗಿರ್ಬೋದು, ಇದು ಆಕ್ಚುಲಿ ರೆಡಿಮೇಡ್ ಅಲ್ಲ, ನೋಡಿದಾಗ ನಮ್ಗೆ ಅದೇ ತರ ಫೀಲ್ ಆಗುತ್ತೆ. ಬಟ್ ಇವರು ಪೀಸ್ ಕೊಟ್ಟು ಸ್ಟಿಚ್ ಮಾಡಿಸಿರುವಂತದ್ದು. ಇದೆಲ್ಲ ಅವ್ರದೇ ಐಡಿಯಾಸ್, ಅವ್ರದೇ ಐಡಿಯಾಸ್. ಸೂಪರ್ ಆಗಿದೆ ಆಕ್ಚುಲಿ. ನಿಮ್ಗೆ ಹೇಳಿ ಮಾಡ್ದಂಗಿದೆ. ಕಲರ್ ಬೇರೆ ಹಾಗೆ, ನೀವು ವೈಟ್ ಗೆ ಈ ಕಲರ್ಸ್ ಕಲರ್ ಸೂಟ್ ಆಗುತ್ತೆ. ಸೊ ಅದೇ ತರ ಇದು ನೀವು ಯಾವ ಫಂಕ್ಷನ್ ಗೆ ಅಂತ? ಅದು ನಮ್ದು ಕ್ಯಾಥಲಿಕ್ ಅಲ್ಲಿ ರೋಸ್ ಅಂತ ಇದೆ. ಸೊ ಅದಕ್ಕೆ ನಾವು ಸ್ವಲ್ಪ ಟ್ರೆಡಿಷನಲ್ ಹೋಗ್ತೀವಿ. ಸೊ ಅದಕ್ಕೆ ಅಂತ ನಾನು ಪ್ಲಾನ್ ಮಾಡಿದ್ದು. ಓಕೆ ಓಕೆ, ಸಖತ್ತಾಗಿದೆ ಆಕ್ಚುಲಿ. ಹಿಂದ್ಗಡೆ ಬಟನ್ ತರ ಇಟ್ಟಿದ್ದಾರೆ, ಬ್ಯಾಕ್ ಹುಕ್ಸ್ ಇಟ್ಟಿದ್ದಾರೆ. ಸೊ ಈ ವಿ ಶೇಪ್ ನೆಕ್ ಈಗ ಆಕ್ಚುಲಿ ಇದು ಟ್ರೆಂಡ್ ಇವಾಗ.
ಹೆಚ್ಚಿನ ಬ್ಲೌಸ್ ಅಲ್ಲಿ ಕೂಡ ಹಾಗೇನೆ ಈ ವಿ ಶೇಪ್ ನೆಕ್ ಇಟ್ಕೋತಾರೆ. ಸೊ ಮೇನ್ ಆಗಿ ಈ ಯೂತ್ಸ್ ಗಳಿಗಂತೂ ತುಂಬಾ ಇಷ್ಟ ಆಗಿರೋ ಪ್ಯಾಟರ್ನ್ಸ್ ಇದು. ಸೊ ಇವರು ಗೊತ್ತಾಗುತ್ತೆ ಇವ್ರು ಯಾವ ತರ ಆ ಒಂದು ಪ್ಯಾಷನ್ ಇದೆ ಇವರಿಗೆ ಆ ಒಂದು ಡ್ರೆಸ್ ಅಲ್ಲಿ ಅನ್ನೋದಕ್ಕೆ ಇದೇ ಒಂದು ನಮ್ಗೆ ಪ್ರೂಫ್. ಇನ್ನೊಂದು ಈ ಕಡೆ ಒಂದು ಡ್ರೆಸ್ ಕಾಣಿಸ್ತಿದೆ, ಇದು ಕೂಡ ಲೆಹಂಗಾ ಪಾರ್ಟಿ ಗೌನ್ ತರ ಕಾಣಿಸ್ತಾ ಇದೆ. ಹೌದು. ಸೊ ಇದು ಯಾವ್ದಕ್ಕೆ? ಅದು ಆಕ್ಚುಲಿ ಎಂಗೇಜ್ಮೆಂಟ್ ಗೆ ನಮ್ದು ನೈಟ್ ಫಂಕ್ಷನ್. ಸೊ ಅದು ಒಂಥರ ಕಾಕ್ಟೇಲ್ ಪಾರ್ಟಿ ತರ. ಸೊ ಅದಕ್ಕೆ ನಾನು ಈ ತರ ಅಟೈರ್ ಚೂಸ್ ಮಾಡಿದ್ದು. ಇದು ಜಸ್ಟ್ ನಾನು ಮೆಟೀರಿಯಲ್ ತಂದು ಕೊಟ್ಟಿದ್ದು, ಮತ್ತೆ ಏನು ನಾನು ಹೇಳಿಲ್ಲ, ಅದೆಲ್ಲ ಅವರೇ ಪ್ಲಾನ್ ಮಾಡಿ ಕೊಡ್ಸಿದ್ದು. ಅದು ನನ್ನ ಯಾಕಂದ್ರೆ ಇದು ಮ್ಯಾಚ್ ಆಗ್ತದೆ. ಇಲ್ಲಿ ಇದಕ್ಕೆ ಕೂಡ ಪರ್ಲ್ ಸೆಟ್ ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನೋಡಬಹುದು ಪರ್ಲ್ ಇದ್ದು ಬೀಡ್ಸ್ ತರ ಇಟ್ಟಿದ್ದಾರೆ. ಸೊ ಎಲ್ಲ ಅವ್ರದೇ ಪ್ಯಾಟರ್ನ್ಸ್ ಎಲ್ಲ ಅವ್ರದೇ ಐಡಿಯಾಸ್. ಇದನ್ನ ನೀವೇನು ಹೇಳಿಲ್ಲ? ಇಲ್ಲ ಅವ್ರು ನನ್ಗೆ ಐಡಿಯಾಸ್ ಕೊಡ್ತಿದ್ರು, ಮತ್ತೆ ಅವರು ಅಂದ್ರೆ ಸ್ಟಿಚ್ ಮಾಡೋ ಮುಂಚೆ ಕನ್ಫರ್ಮ್ ಮಾಡ್ತಿದ್ರು. ಮತ್ತೆ ಇನ್ನೊಂದು ನನ್ಗೆ ಇಷ್ಟ ಆಗೋದೇನಂದ್ರೆ ಈವನ್ ಎಂಬ್ರಾಯ್ಡರಿ ಬ್ಲೌಸ್ ಗೆ ಅವ್ರು ಫುಲ್ ಸ್ಟಿಚ್ ಮಾಡೋ ಮುಂಚೆ ಸ್ಯಾಂಪಲ್ ಅಂತ ಕಳಿಸ್ತಾರೆ, ಸ್ವಲ್ಪ ಮಾಡ್ಬಿಟ್ಟು ನಾವು ಕನ್ಫರ್ಮ್ ಮಾಡಿದ ನಂತರನೇ ಅವ್ರು ಕಂಟಿನ್ಯೂ ಮಾಡ್ತಾರೆ. ಚೇಂಜ್ ಮಾಡಿ ಅಂದ್ರೆ ಪುನಃ ಅವ್ರು ಫುಲ್ ಚೇಂಜ್ ಮಾಡ್ತಾರೆ. ಓಕೆ, ಅದು ಆಕ್ಚುಲಿ ನಮ್ಗೆ ಬೇಕಾಗಿರೋದು. ಬಿಕಾಸ್ ಕೆಲವೊಂದ್ ಕಡೆ ಹೋದಾಗ ನಾವ್ ಏನ್ ಹೇಳ್ತೀವಿ ಅವ್ರು ಕೊಡೋದೇ ಬೇರೆ ಆಗ್ಬಿಡುತ್ತೆ. ಸೊ ನಮ್ ಫುಲ್ ಮೂಡ್ ಆಫ್ ಆಗ್ಬಿಡುತ್ತೆ. ಸೊ ಹಾಗೆ ಇಲ್ಲಿ ಸಖತ್ತಾಗಿದೆ. ಇದಕ್ಕೂ ಅವರು ಮುಂಚೆ ಒಂದು ಬೀಟ್ಸ್ ಫಿಕ್ಸ್ ಮಾಡಿ ಕನ್ಫರ್ಮ್ ಮಾಡ್ಲಿಕ್ಕೆ ನಂಗೆ ಫೋಟೋಸ್ ಕಳ್ಸಿದ್ರು. ನಾನು ಹೇಳಿದ್ದೆ ಸ್ವಲ್ಪ ಚೇಂಜಸ್ ಬೇಕು ಅಂತ, ಮತ್ತೆ ಅವ್ರು ಇದು ಹಾಕಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ ನೋಡಿ, ಇಲ್ಲಿ ಇದ್ರ ಹಿಂದ್ಗಡೆ ನೋಡ್ಬೋದು. ಇದಕ್ಕೆ ಇದಕ್ಕೆ ಏನ್ ಹೇಳ್ತಾರೆ ನಂಗೂ ಗೊತ್ತ. ಟ್ರೈಲ್ ಇದು ನೀವ್ ಎಕ್ಸ್ಪ್ಲೈನ್ ಮಾಡಿ ಬನ್ನಿ. ಸೊ ಇದು ಆಕ್ಚುಲಿ ಸ್ವಲ್ಪ ವೆಸ್ಟರ್ನ್ ಲೆಹಂಗಾ ತರ, ಬಟ್ ಕಂಪ್ಲೀಟ್ಲಿ ಲೈಕ್ ವೆಸ್ಟರ್ನ್. ಬಟ್ ಇದ್ರಲ್ಲಿ ಒಂದು ಸ್ಪೆಷಾಲಿಟಿ ಅಂದ್ರೆ ಇದ್ರಲ್ಲಿ ಬ್ಯಾಕ್ ಅಲ್ಲಿ ಫುಲ್ ಟ್ರೈಲ್ ಇದೆ. ಸೊ ಅದು ಸ್ಪೆಷಲಿ ಲೈಕ್ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಸೊ ಫುಲ್ ಸ್ಯಾಟಿಸ್ಫೈ ಆಗಿದ್ರೆ ಈ ಡಿಸೈನ್ ಅಲ್ಲಿ. ಹೌದು, ಏನ್ ಕಾಂಪ್ರಮೈಸ್ ಮಾಡಿಲ್ಲ. ಸೊ ನಾನ್ ಮತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಸ್ಟಿಚ್ ಮಾಡಿದ್ಮೇಲೆ ಟ್ರಯಲಿಗ್ ಅಂತ ಕರೀತಾರೆ, ಹಾಕ್ಬಿಟ್ಟು ಇಲ್ಲಿ ನಾವು ತೋರಿಸ್ತೇವೆ, ಆಗ ಅವ್ರಿಗೆ ಗೊತ್ತಾಗುತ್ತೆ ಏನ್ ಚೇಂಜಸ್ ಮಾಡ್ಬೇಕು ಅಂತ. ಸೊ ನಾನು ಒಂದ್ಸಲ ವೇರ್ ಮಾಡಿದಾಗ ಅವರು ಅಲ್ಲೇ ಲೈಕ್ ಕಟ್ಟಿಂಗ್ ಮಾಡಿದ್ದು, ಇಲ್ಲಾದ್ರೆ ಅದು ಅಷ್ಟು ಮೆಜರ್ಮೆಂಟ್ ಪರ್ಫೆಕ್ಟ್ ಬರಲ್ಲ ಅಂತ. ಸೊ ಈಗ ಬಟ್ ನಾನು 100%. ಸೊ ಮದ್ವೆ ಒಂದು ಡ್ರೀಮ್ ಇತ್ತು, ಈ ತರ ಡ್ರೆಸ್ಸಿಂಗ್ ಬೇಕು, ಇಷ್ಟು ಸ್ಟೈಲಿಶ್ ಕಾಣಿಸ್ಬೇಕು ಅಂತ. ಸೊ ಈಗ ಫುಲ್ ಎಲ್ಲ ಫುಲ್ಫಿಲ್ ಆಯ್ತು. ಇನ್ನು ಹಾಕಿ ಮಿಂಚೋದಷ್ಟೇ ಬಾಕಿ. ಹೌದು, ಈವನ್ ನಾನು ಮ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಿರೋದು. ಇವನ್ ಅಲ್ಲಿ ಆಫೀಸ್ ಅಲ್ಲಿ ಸಲ್ವರ್ಸ್, ಸಿಂಪಲ್ ಸಲ್ವರ್ಸ್, ಕಾಟನ್ ಸಲ್ವರ್ಸ್, ಕುರ್ತಾಸ್ ನಾನು ಮೆಟೀರಿಯಲ್ ತಂದು ಸ್ಟಿಚ್ ಮಾಡ್ತೀನಿ. ಅವರು ಕೇಳ್ತಾರೆ ಎಲ್ಲಿ ಸ್ಟಿಚ್ ಮಾಡ್ಸಿದ್ದು, ಅವರು ರೆಡಿ ಇದ್ದಾರೆ ಇಲ್ಲಿ ಬಂದು ಸ್ಟಿಚ್ ಮಾಡ್ಸಕ್ಕೆ. ಸೊ ಅದೇ ಈವನ್ ನಮ್ದು ಫ್ಯಾಮಿಲಿಯಲ್ಲಿ ತುಂಬಾ ಜನ ಇಲ್ಲಿ ಬಂದಿದ್ದಾರೆ ಈಗ, ರೆಗ್ಯುಲರ್ ಕಸ್ಟಮರ್ಸ್ ಅವ್ರದ್ದು, ಈವನ್ ಫ್ರೆಂಡ್ಸ್ ಕೂಡ. ಓಕೆ. ಸೊ ಇಲ್ಲಿ ಈ ಬ್ರೈಡ್ ಬೊಟಿಗೆ ಫುಲ್ ನೀವು ಫ್ಯಾನ್ ಆಗ್ಬಿಟ್ಟಿದೆ. ನಾನು 8 years ಇಂದ ಇವ್ರದ್ದು ಪರ್ಮನೆಂಟ್. ಈವನ್ ಸಣ್ಣ ಆಲ್ಟ್ರೇಷನ್ ಇದ್ರು ನಾನು ಇಲ್ಲೇ. ಹೌದು. ಓಕೆ, ಥ್ಯಾಂಕ್ ಯು. ಈ ಬ್ಲೌಸ್ ನೋಡ್ಬೋದು. ಇದು ಕೂಡ ಒಂದು ಸ್ಲೀವ್ಲೆಸ್ ಆಗಿ ತುಂಬಾ ಸ್ಟೈಲಿಶ್ ಆಗಿ ಸ್ಟಿಚ್ ಮಾಡಿದ್ದಾರೆ. ಇದು ಕೂಡ ಫಿಯೋನಾ ಅವರದೇ ಹ್ಯಾಂಡ್ ವರ್ಕ್ ಅನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಪರ್ಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಸೂಪರ್ ಆಗಿದೆ. ಸೈಡ್ ಜಿಪ್ ಇದೆ ಇಲ್ಲಿ ನೋಡಿ. ಇಲ್ಲಿ ಸೈಡ್ ಜಿಪ್ ಬೇರೆ ಹಾಕಿದ್ದಾರೆ, ಯಾಕಂದ್ರೆ ಹಿಂದ್ಗಡೆ ಬಟನ್ ಹಾಕಿದಾಗ ಅಥವಾ ಮುಂದೆ ಬಟನ್ ಹಾಕಿದಾಗ ಅದಷ್ಟು ನಮ್ಗೆ ಫಿಟ್ ಅನ್ಸಲ್ಲ. ಈ ತರ ನೀವು ಸೈಡ್ ಜಿಪ್ ಹಾಕಿದಾಗ ಅದಂತ ನಮ್ಮ ಬಾಡಿಗೆ ಕರೆಕ್ಟ್ ಆಗಿ ಕೂರುತ್ತೆ, ಜೊತೆಗೆ ನಮ್ಗೆ ಕಂಫರ್ಟಬಲ್ ಫೀಲ್ ಕೂಡ ಆಗುತ್ತೆ ಅನ್ನೋ ತರ ಆ ತರ ಸ್ಟಿಚ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಅದೆಲ್ಲವನ್ನು ಕೂಡ ಈ ಬ್ರೈಡ್ ಬೊಟಿಕ್ ಅಲ್ಲಿ ಮಾಡಿಕೊಡಲಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಸೊ ಫಿಯೋನಾ ಅವರು ಇಲ್ಲಿ ಪರ್ಮನೆಂಟ್ ಕಸ್ಟಮರ್, ಅದೇ ತರ ತುಂಬಾ ಮಂದಿ ಕಸ್ಟಮರ್ಸ್ ಇದ್ದಾರೆ. ಸೊ ಎಲ್ರು ಕೂಡ ಇವ್ರು ಮಾಡುವಂತ ಡಿಸೈನ್ಸ್ ಎಲ್ರು ಕೂಡ ಇಷ್ಟ ಆಗುತ್ತೆ. ಅವ್ರು ಯಾವ್ದು ಕೂಡ ಕಾಂಪ್ರಮೈಸ್ ಆಗೋಕೆ ಕೂಡ ರೆಡಿ ಇರಲ್ಲ. ಸೊ ಸ್ಟಿಚಿಂಗ್ ಅನ್ನೋ ತರದಲ್ಲಿ ಈ ಬ್ರೈಡ್ ಬೊಟಿಕ್ ಅಲ್ಲಿ ಮಾಡಿಕೊಡ್ತಾರೆ. ಇದ್ ನೋಡ್ಬೋದು, ಫುಲ್ ಅಂಬ್ರೆಲಾ ಕೊಟ್ಟಿದ್ದಾರೆ. ಸೊ ಸಕ್ಕತ್ತಾಗಿದೆ ಡಿಸೈನ್. ಇನ್ನು ಹಿಂದ್ಗಡೆ ಬೋ ನೋಡ್ಬೋದು, ಸಕ್ಕದಾಗಿ ಫುಲ್ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಈ ಬೋಟ್ ನೆಕ್ ಅಂತೂ, ಇದಕ್ಕೆ ಬೋಟ್ ನೆಕ್ ಅಂತ ಹೇಳ್ತಾರಲ್ವಾ, ಆಫ್ ಶೋಲ್ಡರ್. ಓಕೆ, ಇದಕ್ಕೆ ಆಫ್ ಶೋಲ್ಡರ್ ಅಂತ ಹೇಳ್ತಾರೆ. ಸೊ ಇವ್ರು ನೋಡೋದಕ್ಕೂ ಸೂಪರ್ ಆಗಿದ್ದಾರೆ. ಸೊ ಡ್ರೆಸ್ ಕೂಡ ಅವ್ರಿಗೆ ಹೇಳಿ ಮಾಡಿಸ್ದಂಗಿದೆ. ನಾನು ಸಖತ್ ಫೀಲ್ ಆಯ್ತು ನಂಗೆ ಈ ಡ್ರೆಸ್ ಬಗ್ಗೆ. ಸೊ ಈ ಡ್ರೆಸ್ ಸ್ಟಿಚ್ ಮಾಡೋದ್ರ ಬಗ್ಗೆ ಅವರು ಯಾರು ಸ್ಟಿಚ್ ಮಾಡ್ತಾರೆ ಅವ್ರ ಜೊತೆ ಕೂಡ ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ಸೊ ಎಲ್ರಿಗೂ ಗೊತ್ತಾಗಬೇಕು. ಈಗ ಸೀಸನ್ ಬೇರೆ, ಮದ್ವೆ ಸೀಸನ್ ಬರ್ತಾ ಇದೆ, ಬೇರೆ ಬೇರೆ ಪಾರ್ಟಿ ಫಂಕ್ಷನ್ಸ್ ಅಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವ ತರ ಡ್ರೆಸ್ ಮಾಡ್ಬೋದು, ನಾವು ಯಾವ ತರ ಬ್ಲೌಸ್ ಸ್ಟಿಚ್ ಮಾಡ್ಬೋದು, ಹೇಗೆ ಯುನೀಕ್ ಆಗಿ ಸ್ಟಿಚ್ ಮಾಡ್ಬೋದು, ಎಲ್ಲವೂ ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಸೊ ಅವ್ರ ಜೊತೆ ಮಾತಾಡೋಣ.
ಬೇರೆ ಬೇರೆ ಡಿಸೈನ್ ಬ್ಲೌಸ್ ನೋಡಿದ್ರಿ, ಲೆಹೆಂಗಾ ನೋಡಿದ್ರಿ, ಗೌನ್ ನೋಡಿದ್ರಿ. ಸೊ ಇದನ್ನ ನೋಡಿದಾಗ ಇದನ್ನ ಮಾಡೋರು ಯಾರಪ್ಪ ಅನ್ನುವಂತ ಕುತೂಹಲ ನಿಮ್ಮಲ್ಲಿ ಇರ್ಬೇಕು. ಅದು ಬೇರೆ ಯಾರು ಅಲ್ಲ, ನಮ್ಮ ಬ್ರೈಟ್ ಬೊಟಿಕ್ ನ ಪ್ರಶಾಂತ್ ಅವರು. ಸೊ ಇವ್ರದಂತೂ ಸಿಕ್ಕಾಪಟ್ಟೆ ಫೇಮಸ್ ಇವರು ಸ್ಟಿಚಿಂಗ್ ಸ್ಟೈಲ್ ಅಲ್ಲಿ. ಸೊ ನಾವು ಆಗ್ಲೇ ಹೇಳಿದ್ರು ಫಿಯೋನ, ನಾನಂತೂ ಇಲ್ಲಿ ಪರ್ಮನೆಂಟ್ ಕಸ್ಟಮರ್ ಅಂತ. ಸೊ ಸ್ಟಿಚಿಂಗ್ ಅನ್ನೋ ತರ ಇವ್ರು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಸರ್, ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ಇದ್ದೀರಾ ಸರ್ ನೀವು? 24 ವರ್ಷ ಆಯ್ತು. 24 ವರ್ಷ. ಸೊ ಇಲ್ಲಿ ಗುರುವಂಕೇರಿಯಲ್ಲಿ ಫಸ್ಟ್ ಮಾಡಿರೋದು ಅಥವಾ ಬೇರೆ ಎಲ್ಲಿ ನೀವು ಸ್ಟಾರ್ಟಿಂಗ್ ಬಿಸ್ನೆಸ್ ಶುರು ಮಾಡಿದ್ದು ಇಲ್ಲಿ ಅಂತ? ಬಿಸ್ನೆಸ್ ನಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಗುರುವಾನ್ಕೆರೆಯಲ್ಲಿ. ಮತ್ತೆ ನಾವು ಉಡುಪಿ, ಮಂಗಳೂರು, ಬೆಂಗಳೂರು ಅಂತ ಬೇರೆ ಬೇರೆ ಕಡೆ ನಾವು ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೇವೆ. ಓಕೆ. ಯಾಕಂದ್ರೆ ಒಂದೇ ಕಡೆ ಇದ್ರೆ ಅಲ್ಲಿದ್ದು ಮಾತ್ರ ನಮ್ಗೆ ನಾಲೆಜ್ ಸಿಗ್ತದೆ. ಎಲ್ಲ ಕಡೆ ಒಂದು 10 ಊರು ಸುತ್ತಿದ್ರೆ ಎಲ್ಲ ಕಡೆದು ನಮ್ಗೆ ನಾಲೆಜ್ ಸಿಗ್ತದೆ. ಅದನ್ನೆಲ್ಲ ತಗೊಂಡ್ಬಂದು ಗುರುವಾನ್ಕೆರೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಂದೇ ತರ ಸರ್ವಿಸ್ ಕೊಡುವಂತ ಪ್ಲಾನ್ ಮಾಡಿ. ಸೊ ಎಲ್ಲ ಆಲ್ ರೌಂಡ್ ಆಗಿ ಎಲ್ಲ ಗುಂಪು ಕೂಡಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಆ ಸೇವೆಯನ್ನು ಕೊಡ್ತಾ ಇದ್ದೀರಾ? ನಾವು ಜಾಸ್ತಿ ಬೆಂಗಳೂರಲ್ಲಿ ಸರ್ವಿಸ್ ಜಾಸ್ತಿ ಮಾಡಿದ್ದೇವೆ. ಅಲ್ಲಿ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ಫಿಲಂ ಸ್ಟಾರ್ಸ್ ಗಳು ಬರ್ತಿದ್ರು, ನಾವು ಕೆಲಸ ಮಾಡಿದ್ದೆ ಶಾಪ್ಗೆ. ಸೊ ಅವ್ರಿಗೆಲ್ಲ ಸ್ಟಿಚ್ ಮಾಡಿದೆಲ್ಲ ಅನುಭವ ಇದೆ ನಮ್ಗೆ. ಓಕೆ. ಎಲ್ಲ ನಾವು ಯಾವ ಸ್ಟಾರ್ಸ್ ಮಾಡಿದ್ರ ಸ್ವಲ್ಪ ನಮ್ಗೆ ಕೂಡ ಒಂಥರ ಖುಷಿ. ಸೊ ಫಿಲಂ ಸ್ಟಾರ್ಸ್ ಗೆಲ್ಲ ಇವರು ಕೂಡ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಕೂಡ ಒಂದು ಖುಷಿ. ಅನುಪ್ರಭಕ್ ಅವರು ಬಂದಿದ್ರು ನಾವು ಕೆಲಸ ಮಾಡಿದ ಶಾಪ್ಗೆ. ಮತ್ತೆ ಜಯಂತಿ ಮೇಡಮ್ ರಾಜಕುಮಾರ್ ಜೊತೆ ಆಕ್ಟ್ ಮಾಡಿದ್ರಲ್ಲ, ಅವರು ಕೂಡ ಬಂದಿದ್ರು ನಾನು ಕೆಲಸ ಮಾಡಿದ ಶಾಪ್ಗೆ. ಓ ಸೂಪರ್ ಸೂಪರ್. ಆಕ್ಚುಲಿ ಇನ್ನೊಂದು ಸರ್, ಈ ಫೀಲ್ಡ್ ಗೆ ಹೇಗೆ ಸರ್ ನಿಮ್ಗೆ? ಅಂದ್ರೆ ನಿಮ್ ಫ್ಯಾಮಿಲಿ ಈ ತರ ಸ್ಟಿಚಿಂಗ್ ಮಾಡೋರು ಇದ್ರ ಅಥವಾ ನಿಮ್ಗೆ ಇದು ಪ್ಯಾಷನ್ ಏನು ಅಂತ? ಇಲ್ಲ, ನಾನು ಜಾಸ್ತಿ ಪ್ಲಾನ್ ಮಾಡಿ ಹೋದದ್ದಲ್ಲ. ಯಾವ್ದೋ ಒಂದು ಲೈನಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ಹೋದದ್ದು. ಹೋಗುವಾಗ ನಮ್ ಗುರುಗಳು ಫಸ್ಟ್ ಹೇಳಿದ್ದಾರೆ, ನೀನ್ ಕಂಟಿನ್ಯೂ ಮಾಡೋದಾದ್ರೆ ಮಾತ್ರ ಸ್ಟಾರ್ಟ್ ಮಾಡು, ಅರ್ಧದಲ್ಲಿ ಬಿಡೋದಾದ್ರೆ ಸ್ಟಾರ್ಟ್ ಮಾಡಬೇಡ. ಹಾಗಾಗಿ ನಾನು ಅವ್ರ ಮಾತ್ರ ನಂಬಿಕೊಂಡು ಅದೇ ಸ್ಟಾರ್ಟ್ ಮಾಡಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೀವು ಹೋಗಿರೋದು ಎಜುಕೇಶನ್ ಲೈನ್ ಯಾವ್ದು? ನಿಮ್ ಈಗ ಮಾಡ್ತಿರೋದು ಯಾವ್ದು ಅಂತ? ಅಂದ್ರೆ ನೀವು ಆಕ್ಚುಲಿ ಎಜುಕೇಶನ್ ತನಗಾಗಿತ್ತು ನಿಮ್ಗೆ? ನಾನು ಜಾಸ್ತಿ ಓದಿಲ್ಲ, SSLC ಮಾತ್ರ. ಓಕೆ. ಸೊ ನೋಡಿ, ಈಗ ನಮ್ಗೆ ಒಂದು ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕು ಅಥವಾ ಏನೇ ಮಾಡ್ಬೇಕು ಅಂತಿದ್ರು ಕೂಡ ಅದಕ್ಕೆ ಓದ್ಲೇಬೇಕು ಅಂತ ಇಲ್ಲ. ಸೊ ನಮ್ಗೆ ಯಾವ ಇಂಟ್ರೆಸ್ಟ್ ಫೀಲ್ಡ್ ಇದೆ ಅದಕ್ಕೆ ನಾವು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಅದೇ ಗುರಿ ಸಾಗಿದ್ರೆ ನಾವು ಸಕ್ಸಸ್ ಕಾಣ್ಬೋದು ಅನ್ನೋದಕ್ಕೆ ನಮ್ಮ ಪ್ರಶಾಂತ್ ಅವರು ಸಾಕ್ಷಿ. ಇನ್ನೊಂದು, ಈ ಬ್ರೈಡ್ ಬೊಟಿಕ್ ವಿಶೇಷತೆ ಏನು ಅಂದ್ರೆ, ಈಗ ನಮ್ಮ ಈ ಬೆಳ್ತಂಗಡಿ ತಾಲೂಕು ಇಲ್ಲಿ ಈ ಒಳ್ಳೊಳ್ಳೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ತಾಲೂಕು ಬಿಟ್ಟು ಮಂಗಳೂರಿಗ, ಬೆಂಗಳೂರಿಗ, ಬೇರೆ ಬೇರೆ ದೂರದ ಊರಿಗೆ ಹೋಗೋ ಪರಿಸ್ಥಿತಿ ಇತ್ತು. ಇನ್ನೊಂದು ಎಂಬ್ರಾಯ್ಡ್ರಿ ಯಾವ್ದು ಸರ್ವಿಸ್ ಏನಿದೆ ನೋಡಿ, ಅದು ನಮ್ಗೆ ತಾಲೂಕಲ್ಲಿ ಎಲ್ಲೂ ಇರ್ಲಿಲ್ಲ. ಅದಕ್ಕೋಸ್ಕರ ಎಲ್ಲ ಮಂಗಳೂರಿಗೆ ಎಲ್ಲೆಲ್ಲಿ ಹೋಗೋ ಸಿಚುವೇಶನ್ ಇತ್ತು. ಸೊ ಇದೆಲ್ಲ ನಾನು ಯೋಚನೆ ಮಾಡಿ ನಾವು ಇಲ್ಲಿ ತಾಲೂಕಿನಲ್ಲೇ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಂದು ಎಂಬ್ರಾಯ್ಡ್ರಿ ಸರ್ವಿಸ್ ಕೂಡ ಸಿಗ್ಬೇಕು, ಒಳ್ಳೆ ಫಿಟ್ಟಿಂಗು, ಒಳ್ಳೆ ಸ್ಟಿಚಿಂಗು, ಒಳ್ಳೆ ಕ್ವಾಲಿಟಿ ಎಲ್ಲ ಸರ್ವಿಸ್ ನ ಒಂದೇ ಕಡೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಬುಟ್ಟಿಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಯಾವ ತರ ನೀವು ಸ್ಟಿಚಿಂಗ್ ಮಾಡ್ಕೊಡ್ತೀರಾ? ಎಲ್ಲ ಸಾರಿ ಬ್ಲೌಸ್ ಇಂದ ಹಿಡಿದು ಲೆಹಂಗಾ ಬ್ಲೌಸು, ಮಕ್ಕಳದ್ದು ಫ್ರಾಕ್ಸ್, ಗೌನ್ಸ್ ಎಲ್ಲ ಸ್ಟಿಚ್ ಮಾಡ್ತೇವೆ. ಮತ್ತೆ ಎಂಬ್ರಾಯ್ಡ್ರಿ ಅಲ್ಲಿ ಹ್ಯಾಂಡ್ ವರ್ಕ್ ಇದೆ, ಮಿಷಿನ್ ವರ್ಕ್ ಇದೆ. ಹ್ಯಾಂಡ್ ವರ್ಕ್ ಅಲ್ಲಿ ಆರಿ ವರ್ಕ್ ಇದೆ, ಜರ್ದೋಸಿ ವರ್ಕ್ ಇದೆ, ಕುಂದನ್ ವರ್ಕ್, ಬೀಡ್ಸ್ ವರ್ಕ್ ಎಲ್ಲಾನು ನಾವು ಇಲ್ಲಿ ಮಾಡ್ತೇವೆ. ಮತ್ತೆ ಇನ್ ಹೌಸ್ ಎಂಬ್ರಾಯ್ಡ್ರಿ ನಾವು ವರ್ಕರ್ಸ್ ಇಟ್ಕೊಳ್ಳೋದು ಇಲ್ಲಿ ಮಾತ್ರ. ಎಲ್ಲ ಔಟ್ ಸೈಡ್ ಕೊಟ್ಟೆ ಮಾಡ್ಬೇಕು. ಸೊ ನಾನು ಎಲ್ಲ ವರ್ಕರ್ಸ್ ಇಲ್ಲಿ ಇಟ್ಕೊಳ್ದೆ, ಅವ್ರಿಗೆಲ್ಲ ಅಕಾಮಿಡೇಷನ್ ಇಲ್ಲಿ ನಮ್ಮ ಇದರಲ್ಲಿ 24 hour ಅಲ್ಲಿ ನಾವು ಕೆಲಸ ಮಾಡಬಹುದು. ಇಲ್ಲಿ ಆನ್ ಟೈಮ್ ಡೆಲಿವರಿ ಕೊಡ್ಬೇಕಾಗುತ್ತೆ, ನಾವು ವರ್ಕರ್ಸ್ ಇಲ್ಲಿ ಇಟ್ಬೇಕಾಗ್ತದೆ. ಸೂಪರ್. ಆಕ್ಚುಲಿ ಎಲ್ಲ ಕಡೆ ಹಾಗೆ ಮಾಡ್ತಾರೆ. ಸೊ ಸ್ಟಿಚಿಂಗ್ ಅಂದ್ರೆ ಡಿಸೈನ್ ಗೆ ಎಲ್ಲೋ ಕಡೆ ಕೊಡ್ತಾರೆ, ಕಟ್ಟಿಂಗ್ ಗೆ ಎಲ್ಲೋ ಕಡೆ ಕೊಡ್ತಾರೆ. ಸೊ ಇಲ್ಲಿ ನೀವು ಒಂದೇ ಸೂರಲ್ಲಿ ಎಲ್ಲ ಇಲ್ಲೇ ಮಾಡಿ ಕೊಡ್ತೀರಾ. ಬಂದಂತ ಕಸ್ಟಮರ್ ಕೂಡ ಬೇಕಾದ ಸ್ಟಿಚ್ ನೋಡ್ಕೊಂಡು ಈ ತರ ಏನಾದ್ರು ಆಲ್ಟ್ರೇಷನ್ ಕೂಡ ಇಲ್ಲೇ ಮಾಡಬಹುದು. ಮತ್ತೆ ಎಂಬ್ರಾಯ್ಡ್ರಿ ನಮ್ಮ ಡೈರೆಕ್ಷನ್ ಇಲ್ಲದೆ ಅವ್ರು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಕಸ್ಟಮರ್ ನಮಗೆ ಯಾವ ತರ ಹೇಳಿದ್ದಾರೆ ಅದು ನಾವು ಹೇಳಿ ಅವ್ರ ಕೈಯಿಂದ ನಾವು ಅಷ್ಟು ನೀಟಾಗಿ ನಾವು ಮಾಡಿಸಿ ಕಸ್ಟಮರ್ ಗೆ ಸರ್ವಿಸ್ ಕೊಡ್ತಾ ಇದ್ದೇವೆ. ಓಕೆ. ಸೊ ಇನ್ನು ಚಾರ್ಜ್ ವೈಸ್ ಹೇಗೆ ಸರ್? ಆಕ್ಚುಲಿ ಎಲ್ಲಿಂದ ಬಿಗಿನಿಂಗ್ ಆಗುತ್ತೆ? ಯಾವ ಡಿಸೈನ್ ಗೆ ಯಾವ ತರ ಇರುತ್ತೆ? ಡಿಸೈನ್ ಅಂದ್ರೆ ಡಿಸೈನ್ ಮೇಲೆ ಚಾರ್ಜಸ್ ಇರುತ್ತೆ, ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಜರ್ದೋಸಿ ವರ್ಕಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ, ಯಾಕಂದ್ರೆ ಅದಕ್ಕೆ ತುಂಬಾ ಟೈಮ್ ಹೋಗ್ತದೆ ಮಾಡ್ಲಿಕ್ಕೆ. ಸೊ ಅದು ಟೈಮ್ ಮೇಲೆ ಚಾರ್ಜ್. ನಮ್ದು ಬೇಸಿಕ್ ಚಾರ್ಜ್ ಅಂತ ಇರ್ತದೆ. ಒಂದು ಸ್ಟಿಚಿಂಗ್ ಚಾರ್ಜ್ ನಾರ್ಮಲ್ ಬ್ಲೌಸ್ అయితే 650 ಇಂದ ಸ್ಟಾರ್ಟ್ ಆಗ್ತದೆ. ಅದಾದ್ಮೇಲೆ ಪ್ಯಾಡೆಡ್ ಬ್ಲೌಸ್ ಎಕ್ಸ್ಟ್ರಾ ಇರ್ತದೆ, ಪೈಪ್ ಏನ್ ಪ್ಯಾಟರ್ನ್ ಎಕ್ಸ್ಟ್ರಾ ಆಗ್ತದೆ. ನಾರ್ಮಲ್ ಚಾರ್ಜ್ 650 ಇರ್ತದೆ. ಮತ್ತೆ ಎಂಬ್ರಾಯ್ಡ್ರಿ ನಿಮ್ಗೆ ಮಿಷಿನ್ ಎಂಬ್ರಾಯ್ಡ್ರಿ ಸ್ಟಾರ್ಟಿಂಗ್ 1200 ಸ್ಟಾರ್ಟ್ ಆಗ್ತದೆ. ಮತ್ತೆ ಹ್ಯಾಂಡ್ ವರ್ಕ್ ಸ್ಟಾರ್ಟಿಂಗ್ ಸಿಂಪಲ್ ವರ್ಕ್ 2500 ಸ್ಟಾರ್ಟ್ ಆಗ್ತದೆ. ಡಿಸೈನ್ ಮೇಲೆ ಡಿಫರೆನ್ಸ್ ಆಗ್ತದೆ. ಸೊ ಇಲ್ಲಿ ನಿಮ್ಗೆ ಡಿಸೈನ್ ಅದ್ಭುತವಾಗಿ ಬೇಕು, ನಿಮ್ಗೆ ಬೇಕಾಗಿರೋ ತರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ನೀವು ರೇಟ್ ಗೆ ಕಾಂಪ್ರಮೈಸ್ ಆಗ್ಬೇಕಾಗಿಲ್ಲ. ಬಿಕಾಸ್ ನಮ್ಗೆ ಯಾವತ್ತು ಕೊಡಿದ್ರೆ ನಾವು ಯಾವುದೇ ಫಂಕ್ಷನ್ ಗೆ ಹಾಕ್ಬೇಕಾದ್ರೆ ಒಬ್ರು ನೋಡ್ದವ್ರು ವಾವ್ ಅನ್ಬೇಕು, ಅದೇ ನಮ್ಗೆ ಸ್ಯಾಟಿಸ್ಫೈ. ಸೊ ಅಂತ ಡಿಸೈನ್ ಇವರು ಮಾಡಿ ಕೊಡ್ತಾರೆ. ಸೊ ಅವ್ರು ಮಾಡೋ ಡಿಸೈನ್ ಜೊತೆ ನಾವು ಮಾತಾಡ್ಕೊಂಡು ಬರೋಣ.
ಸರ್ ಈಗ ಈ ಲೆಹೆಂಗಾ ಇದ್ರ ಈ ಸ್ಟಿಚಿಂಗ್ ಬಗ್ಗೆ ಏನ್ ಡೀಟೇಲ್ಸ್ ಕೊಡ್ಬೋದು? ಇದು ಯಾವ ತರ ನೀವು ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಯೂಸ್ ಮಾಡಿದೀರಾ ಅಂತ? ಇದು ಪ್ರಿನ್ಸಸ್ ಕಟಿಂಗ್ ಪ್ಯಾಡೆಡ್ ಬ್ಲೌಸ್, ಇದು ಲೆಹಂಗಾ ಬ್ಲೌಸ್, ಶಾರ್ಟ್ ಬ್ಲೌಸ್ ಇದು. ಅಂದ್ರೆ ಇಲ್ಲಿ ಹೊಟ್ಟೆ ಸ್ವಲ್ಪ ಕಾಣಬೇಕು. ಕೆಲವೊಬ್ಬರಿಗೆ ಜಾಸ್ತಿ ಹೊಟ್ಟೆ ಕಾಣಬೇಡ, ನಿಮ್ಗೆ ಲೆಂತ್ ಜಾಸ್ತಿ ಹೇಳ್ತಾರೆ, ಅವ್ರಿಗೆ ಹೇಗೆ ಬೇಕು ಹಾಗೆ ಮಾಡಿ ಕೊಡ್ತೇವೆ. Okay. ಇದರಲ್ಲಿ ಈ ತರ ಗ್ಯಾಪ್ ಕೊಟ್ರೆ ನಿಮ್ಗೆ ಇಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಅಟ್ಯಾಚ್ ಮಾಡ್ಲಿಕ್ಕೆ ಆಗ್ತದೆ. ಹ್ಯಾಂಗಿಸ್ ಇದು ಚಂದ ಕಾಣ್ತದೆ ನಿಮ್ಗೆ. ಓಕೆ. ಲೆಂತ್ ಜಾಸ್ತಿ ಬಂದಾಗ ಇದ್ರ ಮೇಲೆ ಕವರ್ ಆದಾಗ ನಿಮಗೆ ಅದು ಕಾಣುದಿಲ್ಲ. ಹಾಗಾಗಿ ಇಂಥ ಪ್ಯಾಟರ್ನ್ ಗೆ ನಾವು ಈ ಕ್ರಿಸ್ಟಲ್ಸ್ ಎಲ್ಲ ಹ್ಯಾಂಗಿಂಗ್ಸ್ ಹಾಕಿ ಕೊಡ್ತೇವೆ. ಸ್ಲೀವ್ಸ್ ಬೇಕಾದ್ರೆ ಸ್ಲೀವ್ಸ್ ಗೆ ಕೊಡ್ತೇವೆ. ಇದು ವಿ ನೆಕ್ ವಿತ್ ಬಾರ್ಡರ್ ಇದು. ಇದು ಬಾರ್ಡರ್ ನೀವು ಫಿಕ್ಸ್ ಮಾಡಿರೋದು? ಫಿಕ್ಸ್ ಮಾಡಿದ್ ಹೌದು. ಇದು ಬ್ಯಾಕ್ ಕ್ಲೋಸ್ ನೆಕ್ ಇರ್ತದೆ, ಡೀಪ್ ಇರುದಿಲ್ಲ. ಇದು ಫ್ರಂಟ್ ಅಲ್ಲಿ ನಿಮ್ಗೆ ನೆಕ್ ಕೂಡ ಕ್ಲೋಸ್ ಇರ್ತದೆ. ಸ್ಕರ್ಟ್ ಅಲ್ಲಿ ದೊಡ್ಡ ಬಾರ್ಡರ್ ಇದೆ, ಇದು ಇದರಲ್ಲಿ ಬಂದಿರುವಂತದ್ದು? ಅದ್ರಲ್ಲಿ ಬಂದ ಗೋಟಾ ಬಾರ್ಡರ್ ಅದು. ಇದು ಪ್ಲೀಟೆಡ್ ಸ್ಕರ್ಟ್ ಹೇಳ್ತಾರೆ ಇದಕ್ಕೆ, ನಾವು ಪ್ಲೀಟ್ಸ್ ಹಾಕಿ ಮಾಡುದು. ಇನ್ನೊಂದು ಅಂಬ್ರೆಲಾ ಸ್ಕರ್ಟ್ ಬರ್ತದೆ ನೋಡಿ, ಅದು ಅಂಬ್ರೆಲಾ ಸ್ಕರ್ಟ್ ಮಾಡಿರೋದು. ಅದು ನಿಮ್ಗೆ ಫುಲ್ ಫ್ಲೇರ್ ಬೇಕಾದ್ರೆ ಜಾಸ್ತಿ ಬಟ್ಟೆ ಯೂಸ್ ಆಗ್ತದೆ ನಿಮ್ಗೆ. ಅದು ನಾವು ಹೇಳಿದ ಅವ್ರಿಗೆ ಪ್ಯಾಟರ್ನ್ ಯಾವ ತರ ಬೇಕೋ ನಮ್ಮ ಹತ್ರ ಬಟ್ಟೆ ಎಷ್ಟು ಬೇಕೋ ಕೇಳ್ಕೊಂಡು ಹೋಗ್ತಾರೆ ಅವರು. ಅದಕ್ಕೆ ಬೇಕಾದಷ್ಟೇ ಬಟನ್ ಹೇಳ್ತಾರೆ, ಅಷ್ಟೇ ಬಟನ್ ತಗೊಂಡ್ ಬರ್ತಾರೆ. ಅದೇ ತರ ಹೇಳಿದಾಗೆ ಪ್ಯಾಟರ್ನ್ ಮಾಡ್ಲಿಕ್ಕೆ ಆಗ್ತದೆ. ಕಡಿಮೆ ಬಟ್ಟೆ ನಿಮ್ಗೆ ಅಷ್ಟು ಫ್ಲೇರ್ ಮಾಡ್ಲಿಕ್ಕೆ ಬರುದಿಲ್ಲ. ಕರೆಕ್ಟ್. ಇನ್ನು ಇಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಬ್ಲೌಸ್ ಹ್ಯಾಂಗ್ ಮಾಡಿದೀರಾ. ಸೊ ಇದರಲ್ಲಿ ಯಾವ ವರ್ಕ್ ಎಲ್ಲ ಇದೆ ಅಂತ ಸರ್? ನೋಡಿ, ಇದು ನಿಮ್ಗೆ ಬ್ಯಾಕ್ ಟ್ರಾನ್ಸ್ಪರೆಂಟ್ ನೆಕ್. ಇದು ಇಲ್ಲಿ ನೆಟ್ಟೆಡ್ ಅಟ್ಯಾಚ್ ಮಾಡಿ ನಮ್ಗೆ ಕಟ್ ವರ್ಕ್ ಅಲ್ಲಿ ಹ್ಯಾಂಡ್ ವರ್ಕ್ ಮಾಡಿರೋದು. ಇದು ನೆಕ್ ಲೈನ್ ಗೆ ಥಿನ್ ವರ್ಕ್ ಕೊಟ್ಟಿದ್ದೇವೆ, ಇಲ್ಲಿ ನಿಮ್ಗೆ ಹೆವಿ ವರ್ಕ್ ಕೊಟ್ಟಿದ್ದೇವೆ. ಇದು ಜರ್ದೋಸಿಯಲ್ಲಿ ಮಾಡಿರೋ ವರ್ಕ್. ಇಲ್ಲಿ ನಿಮ್ಗೆ ಎಷ್ಟು ಟ್ರಾನ್ಸ್ಪರೆಂಟ್ ಬರ್ತದೆ. ಬ್ಯಾಕ್ ಟ್ರಾನ್ಸ್ಪರೆಂಟ್, ಮತ್ತೆ ಫ್ರಂಟ್ ಅಲ್ಲಿ ಕೂಡ ಅದೇ ತರ ನಿಮ್ಗೆ ಫ್ರಂಟ್ ಕೂಡ ಟ್ರಾನ್ಸ್ಪರೆಂಟ್ ಇರ್ತದೆ ನಿಮ್ಗೆ. ಇದು ಕಟ್ ವರ್ಕ್ ಬ್ಲೌಸ್ ಹೇಳ್ತಾರೆ. ಸಣ್ಣ ಸಣ್ಣ ಪರ್ಲ್ ಬೇರೆ ಯೂಸ್ ಮಾಡಿದ್ದಾರೆ. ಪರ್ಲ್ ಮತ್ತೆ ಜರ್ದೋಸಿ ವರ್ಕ್ ಯೂಸ್ ಮಾಡಿದ್ದಾರೆ. ಓಕೆ, ಇದು ಸ್ವಲ್ಪ ಕಾಸ್ಟ್ಲಿ ವರ್ಕ್ ಅಲ್ಲ ಸರ್? ಕಾಸ್ಟ್ಲಿ ಆದ್ರೂ ಕೂಡ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಇದನ್ನ ಹಾಕಿದ್ರಂತೂ ಬೇರೆ ಯಾವ ಗೋಲ್ಡ್ ಕೂಡ ಬೇಕಾಗಿಲ್ಲ, ಆಕ್ಚುಲಿ ಆರ್ನಮೆಂಟ್ಸ್ ಬೇಕಾಗಿಲ್ಲ ಈ ಡಿಸೈನ್ ಇದ್ರೆ. ಸೊ ಇದು ಕೂಡ ಇದು ಬ್ರೈಡ್ ಇದೆ. ಇದು ಜರ್ದೋಸಿ, ಫುಲ್ ಜರ್ದೋಸಿಯಲ್ಲಿ ಮಾಡಿದ ವರ್ಕ್. ಇದು ಬೇರೆ ಯಾವ್ದನ್ನ ಯೂಸ್ ಮಾಡಿಲ್ಲ, ಫುಲ್ ಜರ್ದೋಸಿ. ಥ್ರೆಡ್ ವರ್ಕ್ ಇಲ್ಲ ಇದ್ರಲ್ಲಿ ಇಲ್ಲ. ಮತ್ತೆ ಇಲ್ಲಿ ನಿಮ್ಗೆ ನೆಟ್ಟೆಡ್ ಟ್ರಾನ್ಸ್ಪರೆಂಟ್, ಕೈಗೆ ಕೆಳಗಡೆ ನೆಟ್ಟೆಡ್ ಬರ್ತದೆ ಟ್ರಾನ್ಸ್ಪರೆಂಟ್ ಅಲ್ಲಿ. ಇಲ್ಲಿ ಕೂಡ ಥಿನ್ ವರ್ಕ್ ಕೊಟ್ಟಿದ್ದೇವೆ, ಇಲ್ಲಿ ನಿಮ್ಗೆ ನೆಕ್ ದೇ ವರ್ಕ್ ಕೊಟ್ಟಿದ್ದೇವೆ. ಮತ್ತೆ ಇಲ್ಲಿ ಹ್ಯಾಂಗಿಂಗ್ಸ್ ಕೂಡ ನಾವು ವರ್ಕ್ ಅಲ್ಲಿ ಮಾಡಿ ಕೊಡ್ತೇವೆ ನಿಮ್ಗೆ ಥ್ರೆಡ್ ಅಲ್ಲಿ. ಸೂಪರ್ ಆಗಿದೆ. ಫ್ರಂಟ್ ಕೂಡ ಅದೇ ತರ. ಇಲ್ಲಿ ಕೂಡ ನೆಕ್ ಅಲ್ಲಿ ನಿಮಗೆ ಈ ತರ ಆರ್ಮ್ ಹೋಲ್ ಗೆ ನಿಮ್ಗೆ ವರ್ಕ್ ಕಂಟಿನ್ಯೂ ಆಗ್ತದೆ. ಸೊ ಇಲ್ಲಿ ಕೂಡ ನಾವು ಕಟ್ ವರ್ಕ್ ಕೊಡ್ತೇವೆ. ಈ ಸೈಡ್ ಲೆಫ್ಟ್ ಸೈಡ್ ಕೂಡ ಇಲ್ಲಿ ವರ್ಕ್ ಇರುತ್ತೆ. ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಇಲ್ಲಿ ವರ್ಕ್ ಇರೋದ್ರೆ ಜಸ್ಟ್ ಕಟ್ ವರ್ಕ್ ಮಾತ್ರ. ಇಲ್ಲಿ ನಮ್ಗೆ ಸೆರಗು ಬರುತ್ತೆ, ಹೈಡ್ ಆಗುತ್ತೆ. ಸೊ ಅದಕ್ಕೆ ರೈಟ್ ಸೈಡ್ ಗೆ ಮಾತ್ರ ಡಿಸೈನ್ ಕಾಣೋ ತರ ಸೆರಗು ಈ ತರ ವೇರ್ ಮಾಡುವಾಗ ನಿಮ್ಗೆ ಇಲ್ಲಿ ವರ್ಕ್ ನೀಟ್ ಆಗಿ ಕಾಣ್ತದೆ. ಓಕೆ, ಇದು ಕೂಡ ಜರ್ದೋಸಿ. ಇದು ಕೂಡ ಇನ್ನೊಂದು ಬ್ಲೌಸ್. ಓಕೆ, ಇದು ಕೂಡ ಫುಲ್ ಜರ್ದೋಸಿಯಲ್ಲಿ ಮಾಡಿರೋ ವರ್ಕ್. ಇದು ಇದು ಕೂಡ ಸ್ಲೀವ್ಸ್ ಗೆ ನೋಡಿ ಈ ತರ ನೆಟ್ಟೆಡ್ ಅಲ್ಲಿ ಬರ್ತದೆ, ಟ್ರಾನ್ಸ್ಪರೆಂಟ್ ಇಲ್ಲಿ. ಓಕೆ, ಎಲ್ಲ ಜರ್ದೋಸಿ ವರ್ಕ್ ಇದೆ. ಬ್ಯಾಕ್ ಹುಕ್ಸ್ ಇದು. ಹೌದು. ಇದು ನೋಡಿ, ಸಾರಿ ಮತ್ತೆ ಬ್ಲೌಸ್ ಸೇಮ್ ಕಲರ್ ಬಂದಾಗ ನಮ್ಗೆ ಇಲ್ಲಿ ವರ್ಕ್ ಹೈಲೈಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನಾವು ಎರಡು ಕಲರ್, ಒಂದು ಆಂಟಿ ಗೋಲ್ಡ್ ಹಾಕ್ತೇವೆ, ಇನ್ನೊಂದು ಮ್ಯಾಚಿಂಗ್ ಆಗ್ತೇವೆ. ಸೊ ಅವಾಗ ನಿಮ್ಗೆ ವರ್ಕ್ ಎದ್ದು ಕಾಣ್ತದೆ ನಿಮ್ಗೆ. ಓಕೆ ಓಕೆ ಓಕೆ. ಸಾರಿ ಕೂಡ ಸೇಮ್ ಕಲರ್ ಇರ್ತದೆ. ಸಾರಿ ಕಲರ್ ಕಾಂಟ್ರಾಸ್ಟ್ ಬಂದು ನಮ್ಗೆ ಸಾರಿ ಕಲರ್ ಆಡ್ ಮಾಡಿ ಸಾರಿ ಸೆಲ್ಫ್ ಅಲ್ಲಿ ಬರುವಾಗ ನಮ್ಗೆ ಎರಡು ಕಲರ್ ಚೇಂಜ್ ಮಾಡಿ ಹಾಕ್ತೇವೆ ನಾವು. ವರ್ಕ್ ಹೈಲೈಟ್ ಆಗ್ತದೆ. ಇದು ಮಿಷಿನ್ ಎಂಬ್ರಾಯ್ಡ್ರಿ. ಅದ್ರಲ್ಲಿ ನಮ್ಗೆ ಮಿರರ್ ವರ್ಕ್ ಅಟ್ಯಾಚ್ ಮಾಡಿರೋ ವರ್ಕ್. ಇದು ಇದು ಫುಲ್ ಮಿರರ್ ವರ್ಕ್ ಮಾಡಿದ್ದೇವೆ ನೋಡಿ. ಇದು ಕೈಯಲ್ಲಿ ಕೂಡ ಮಿರರ್ ವರ್ಕ್ ಇದೆ. ಮಿಷಿನ್ ಅಲ್ಲಿ ಕೂಡ ಮಿರರ್ ವರ್ಕ್ ಬರ್ತದೆ. ಇಲ್ಲಿ ಮಿರರ್ ವರ್ಕ್ ನ ಯೂಸ್ ಮಾಡಿದ್ದಾರೆ. ಹೌದು. ಇದು ಹ್ಯಾಂಡ್ ವರ್ಕ್ ಅಲ್ವಾ? ಮಿಷಿನ್ ವರ್ಕ್. ಇದು ಮಿಷಿನ್ ವರ್ಕ್ ಅಲ್ಲಿ ಮಿರರ್ ವರ್ಕ್ ಇದೆ. ಓಕೆ ಓಕೆ. ಇದು ಕೂಡ ಲೆಹಂಗಾದೇ ಬ್ಲೌಸ್. ಸೊ ಲೆಹಂಗಾ ಸೈಡ್ ಜಿಪ್ ಅಲ್ವಾ ಇದು? ಇಲ್ಲ, ಇದು ಬ್ಯಾಕ್ ಬಟನ್. ಬ್ಯಾಕ್ ಬಟನ್ ಆಪ್ಷನ್. ಸೈಡ್ ಜಿಪ್ ಬೇಕಾದ್ರೆ ಸೈಡ್ ಜಿಪ್ ಕೊಡ್ತೇವೆ. ಬ್ಯಾಕ್ ಬಟನ್ ಲೆಹಂಗಾ ನಿಮಗೆ ಬ್ಯಾಕ್ ಬಟನ್ ಬರ್ತದೆ, ಫ್ರಂಟ್ ಗೆ ಬರುವುದಿಲ್ಲ. ಇದು ಕೂಡ ನಿಮ್ಗೆ ಈ ತರ ಶೇಪ್ ಇರ್ತದೆ ಫ್ರಂಟ್ ಅಲ್ಲಿ. ಓಕೆ, ಇದು ಲೆಹಂಗಾದೇ ಬ್ಲೌಸ್. ಇದು ಲೆಹಂಗಾದೇ ಬ್ಲೌಸ್. ಸ್ಕರ್ಟ್ ಬೇರೆನೇ ಇದೆ. ಓಕೆ, ಇದು ಸಿಂಪಲ್ ಬ್ಲೌಸ್. ಇದು ಸಿಂಪಲ್ ಮಿಷಿನ್ ಎಂಬ್ರಾಯ್ಡ್ರಿ. ಥಿನ್ ವರ್ಕ್ ಇದೆ ನೋಡಿ, ಹಾಫ್ ಇಂಚ್ ಅಲ್ಲಿ ಮಾಡಿದ ವರ್ಕ್. ಸಿಂಪಲ್ ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಬೇಡ ಅನ್ನೋರು ಈ ತರ ಕೂಡ ವರ್ಕ್ ಮಾಡಬಹುದು. ಸೊ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಸಿಂಪಲ್ ಆಗಿ ಅದ್ಭುತವಾಗಿ ಕಂಡು ಬರುವಂತ ಡಿಸೈನ್ ಇದು. ಇದು ಕೂಡ ಮಿಷಿನ್ ವರ್ಕ್. ಇದು ಕೂಡ ಮಿಷಿನ್ ವರ್ಕ್ ನೋಡಿ, ಇಲ್ಲಿ ಪಿಕಾಕ್ ತರ ಡಿಸೈನ್ ಮಾಡಿದ್ದಾರೆ. ಹೌದು, ಕೈಗೆ ಪಿಕಾಕ್ ಡಿಸೈನ್ ಇದು. ಸೊ ಇದು ಸಾರಿ ಕಲರ್ ಅಲ್ವಾ? ಹೌದು, ಸಾರಿ ಕಲರ್. ಸಾರಿ ಕಲರ್ ಯೂಸ್ ಮಾಡಿ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಸೊ ಗ್ರೀನ್ ಗೆ ಈ ಪರ್ಪಲ್ ಕಲರ್ ಸಾರಿ ಇರೋದು. ಸೊ ಅದಕ್ಕೆ ಅದೇ ತರ ಡಿಸೈನ್ ಅಲ್ಲಿ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಸ್ವಲ್ಪ ಸಿಂಪಲ್ ವರ್ಕ್ ಇರುವಂತ ಬ್ಲೌಸಸ್. ಇದು ಥ್ರೆಡ್ ವರ್ಕ್.
ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರೋದು ಥ್ರೆಡ್ ವರ್ಕ್. ಇದರಲ್ಲಿ ಯಾವುದೇ ಬೀಡ್ಸ್ ಆಗಿ ಜರ್ದೋಸಿ ಯಾವ್ದು ಯೂಸ್ ಮಾಡಿಲ್ಲ. ಓಕೆ So ಅವರಿಗೆ ಥ್ರೆಡ್ ವರ್ಕ್ ಯಾರಿಗೆ ಇಷ್ಟ ಇದೆ ಅವ್ರಿಗೆ ಥ್ರೆಡ್ ವರ್ಕ್ ಅಲ್ಲಿ ಮಾಡಿ ಕೊಡ್ತೇವೆ ನಾವು. ಇದಕ್ಕೆ ಯಾವುದೇ ಬೀಡ್ಸ್ ಆಗಲಿ ಯೂಸ್ ಮಾಡೋದಿಲ್ಲ ನಾವು. ಸೊ ಸಾರಿಯ ಕಲರ್ ಅಲ್ಲಿ ಸಾರಿ ಥ್ರೆಡ್ ವರ್ಕ್ ಅನ್ನ ಮಾಡಿದ್ದಾರೆ. ಅಂದ್ರೆ ಕಸ್ಟಮರ್ ಗೆ ಯಾವ ತರ ಬೇಕೋ ಆ ತರ ನಾವು ಮಾಡಿ ಕೊಡಬೇಕು. ಹೌದು ಹೌದು ಹೌದು. ಎಲ್ಲರಿಗೆ ಬೀಡ್ಸ್ ವರ್ಕ್ ಇಷ್ಟ ಆಗುದಿಲ್ಲ. ಇಷ್ಟ ಆಗೋದಿಲ್ಲ. ಇವನ್ ನಂಗೆ ಕೂಡ ಅಷ್ಟೇ ಜಾಸ್ತಿ ಬೀಡ್ಸ್ ಎಲ್ಲ ಇಷ್ಟ ಆಗೋದಿಲ್ಲ. ಇದು ವೆಲ್ವೆಟ್ ಬ್ಲೌಸ್. ಇದು ವೆಲ್ವೆಟ್ ಬ್ಲೌಸ್. ಇಲ್ಲಿ ಇದರಲ್ಲಿ ಏನದು ವರ್ಕ್ ಇಲ್ಲ, ಇದು ಇದರಲ್ಲಿ ರೆಡಿ ಬಂದಿದೆ. ರೆಡಿ ಬಂದಿರೋದು ಸ್ಟಿಚಿಂಗ್ ಅಷ್ಟೇ. ಸ್ಟಿಚಿಂಗ್ ಮಾತ್ರ. ಹೌದು, ಇದು ಸ್ಟಿಚಿಂಗ್ ಅಷ್ಟೇ. ಓಕೆ. ಇದನ್ನು ಅದರಲ್ಲಿರುವಂತ ಪೀಸ್ ಅಲ್ಲಿ ಇರುವಂತದ್ದು. ಹೌದು, ಇದು ಅದರಲ್ಲೇ ಬಂದಿರೋದು ಡಿಸೈನ್. ಸೊ ಅದಕ್ಕೆ ಬೇಕಾದಾಗ ನಾವು ಪ್ಯಾಟರ್ನ್ ಸೆಟ್ ಮಾಡಿ ಮಾಡಿರೋದು. ಇದಕ್ಕೆ ಡೀಪ್ ನೆಕ್ ಮಾಡ್ಲಿಕ್ಕೆ ಬರುದಿಲ್ಲ, ಕ್ಲೋಸ್ ನೆಕ್ ಬೇಕಿದಕ್ಕೆ. ಫ್ರಂಟ್ ಕೂಡ ವರ್ಕ್ ಇದೆ. ಓಕೆ. ಸೊ ಫ್ರಂಟ್ ಅಂಡ್ ಬ್ಯಾಕ್ ಇದು ಆಕ್ಚುಲಿ ಪೀಸ್ ಅಲ್ಲಿ ಬಂದಿರುವಂತದ್ದು. ಅದನ್ನ ಅವರು ಆ ಪ್ಯಾಟರ್ನ್ ಸರಿಯಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಹೌದು. ಬೇರೆ ಎಲ್ಲ ನಾರ್ಮಲ್ ಬ್ಲೌಸಸ್ ಕೂಡ ಇದೆ ಅಲ್ಲಿ. ಇದೆಲ್ಲ ನಾರ್ಮಲ್ ಬ್ಲೌಸಸ್. ಮತ್ತೆ ಸಾರಿ ಫಾಲ್ಸ್, ಸಾರಿ ಕುಚ್ಚು ಎಲ್ಲ ಮಾಡ್ತೀವಿ ಅಲ್ಲಿ. ಸೊ ಇದೆಲ್ಲ ಸಿಂಪಲ್ ಬ್ಲೌಸಸ್. ಸೊ ರೆಗ್ಯುಲರ್ ಯೂಸ್ಗೆ ಬೇಕಾಗುವಂತ ಬ್ಲೌಸ್ ಕೂಡ ಇಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರೆ. ಸರ್, ಇನ್ನು ಈ ಸಾರಿಗೆಲ್ಲ ಕುಚ್ಚು ವರ್ಕ್ ಕೂಡ ಮಾಡಿ ಕೊಡ್ತಿರಲ್ವಾ? ಸೊ ಹೇಗೆ ಪ್ರೈಸ್ ಎಲ್ಲ ಇದ್ರದೆಲ್ಲ? ನಿಮ್ಗೆ ಸ್ಟಾರ್ಟಿಂಗ್ 250 ಸ್ಟಾರ್ಟ್ ಆಗ್ತದೆ, 350 ಇದೆ. ಮತ್ತೆ ಈ ಬೀಡ್ಸ್ ಕ್ರಿಸ್ಟಲ್ ಎಲ್ಲ ಹಾಕಿ ನಿಮ್ಗೆ ಜಾಸ್ತಿ ಆಗ್ತದೆ. ಆತರ ಏನಾದ್ರು ಬೀಡ್ಸ್ ಹಾಕಿರುವಂತ? ಬೀಡ್ಸ್ ಹಾಕಿದ್ದು ಇಲ್ಲ, ಅದು ತುಂಬಾ ರೇರ್ ಬರೋದು. ಬ್ರೈಡಲ್ ಗೆಲ್ಲ ಹಾಕ್ತೇವೆ, ಬಟ್ ಎಲ್ಲ ಇದ್ದದ್ದು ಹೋಗಿದೆ ನಿನ್ನೆಲ್ಲ. ಇದೆಲ್ಲ ನಿಮ್ಗೆ ಬೇಬಿ ಕುಚ್ಚು ಹೇಳ್ತಾರೆ. ಬೇಬಿ ಕುಚ್ಚು ತುಂಬಾ ಚಿಕ್ಕದಾಗಿ ಬರ್ತದೆ. ಮತ್ತೆ ನಿಮ್ಗೆ ಕಲರ್ ಇದ್ರೆ ನಮ್ಗೆ ಮಲ್ಟಿ ಕಲರ್ ಹಾಕ್ತೇವೆ ನಾವು. ಇದ್ರಲ್ಲಿ ಕಲರ್ ಎರಡು ಕಲರ್ ಆಡ್ ಮಾಡಿ ಹಾಕಿದ್ದೇವೆ. ಹಾಗೆ ಕೆಲವೊಂದಕ್ಕೆ ಮಿಕ್ಸ್ ಕಲರ್ ಹಾಕ್ತೇವೆ, ಕೆಲವು ಸಿಂಗಲ್ ಕಲರ್ ಕೇಳ್ತಾರೆ ಆತರ. ಇದು ಮಿಕ್ಸ್ ಕಲರ್. ಹೌದು, ನೋಡಿ ಇದು ಸಿಂಗಲ್ ಕಲರ್. ಸಿಂಗಲ್ ಕಲರ್. ಇದು ಮತ್ತೆ ಮಿಕ್ಸ್ ಕಲರ್ ಇದೆ. ನೋಡಿ ಇದರಲ್ಲಿ ಪ್ಯಾಕಿಂಗ್ ಹೇಳ್ತೇವೆ ಇದಕ್ಕೆ. ನೋಡಿ ಇಷ್ಟು ಪಿಂಕ್ ಮತ್ತೆ ಗ್ರೀನ್ ಮತ್ತೆ ಬ್ಲಾಕ್. ಓಕೆ ಓಕೆ ಓಕೆ. ಇದಕ್ಕೆ ಪ್ಯಾಕಿಂಗ್. ಹೌದು. ಪ್ಯಾಕಿಂಗ್ ಕುಚ್ಚು ವರ್ಕ್ ಅಂತ. ಹೌದು. ಓಕೆ. ಕಲರ್ ಸಾರಿಯಲ್ಲಿ ಕಲರ್ ಬಂದ್ರೆ ನಿಮಗೆ ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಇದು ಸಿಂಗಲ್ ಕಲರ್ ಅಲ್ಲಿ ಇದೆ. ಓಕೆ. ಆಗ ಮಿಕ್ಸ್ ಮಾಡಕ ಆಗಲ್ಲ. ಹೌದು ಹಾಗೆ. ಈಗ ನಾವು ಈ ಬ್ರೈಡ್ ಬೊಟಿಕ್ ನ ಎಂಬ್ರಾಯ್ಡರಿ ಸೆಕ್ಷನ್ ಅಲ್ಲಿ ಇದೀವಿ. ಸೊ ಇಲ್ಲಿಗ ಒಬ್ರು ಎಂಬ್ರಾಯ್ಡಿಂಗ್ ಮಾಡ್ತಾ ಇದಾರೆ. ಆದ್ರೆ ಇದಕ್ಕೆ ಕೂಡ ಪ್ಯಾಟರ್ನ್ಸ್ ಇದೆ. ಅದೆಲ್ಲ ಹೇಗೆ ಅಂತ ನಮ್ಮ ಪ್ರಶಾಂತ್ ಅವರು ಡಿಟೇಲ್ ಆಗಿ ಹೇಳ್ಕೊಡ್ತಾರೆ ಇಲ್ಲಿ. ಹೇಗೆ ಸರ್, ಯಾವ ತರ ನೀವು ಡಿಸೈನ್ ಗೆ ಅಲ್ಲಿ ಡ್ರಾಯಿಂಗ್ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಹೇಗೆ ಸೆಟ್ ಮಾಡ್ತೀರಾ ನೀವು? ಅಂದ್ರೆ ಇದು ಬ್ರೈಡಲ್ ಬ್ಲೌಸ್. ಅವರು ನಮ್ಗೆ ಇದೇ ತರ ಡಿಸೈನ್ ಬೇಕು ಅಂತ ಫಸ್ಟ್ ಕ್ಯಾಟ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ತಾರೆ, ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ. ಸೊ ಅವ್ರು ಯಾವ ತರ ಡಿಸೈನ್ ಕೊಡ್ತಾರೆ ನೋಡಿ, ಅದನ್ನ ಅವರ ಮೆಜರ್ಮೆಂಟ್ ಗೆ ನಾವು ಪ್ಯಾಟರ್ನ್ ಸೆಟ್ ಮಾಡ್ಲಿಕ್ಕೆ ಇದೆ. ಇದು ಅವ್ರದ್ದು ಸ್ಲೀವ್ಸ್ ಪ್ಯಾಟರ್ನ್. ಅವರ ಮೆಜರ್ಮೆಂಟ್ ಗೆ ಬೇಕಾದಷ್ಟು ನಾವು ಇಲ್ಲಿ ಡ್ರಾಯಿಂಗ್ ಮಾಡ್ಬೇಕು. ಆ ಸೇಮ್ ಡಿಸೈನ್ ಯಾವ ತರ ಡಿಸೈನ್ ಕೊಟ್ಟಿದ್ದಾರೆ ಅದನ್ನ ನಾವು ಇಲ್ಲಿ ಡ್ರಾಯಿಂಗ್ ಮಾಡಿ ಇದ್ರ ಮೇಲೆ ಮತ್ತೆ ಪ್ರಿಂಟ್ ಹೊಡಿಲಿಕ್ಕೆ ಇದೆ. ನಾವು ಸೇಮ್ ಪ್ರಿಂಟ್ ನಮ್ಗೆ ಇಲ್ಲಿ ಬಟ್ಟೆ ಮೇಲೆ ಬರ್ತದೆ. ಅದರ ನಂತರ ನಾವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಆ ಪ್ರಿಂಟ್ ಬರ್ತಾರೆ, ನೀವು ಅದಕ್ಕೆ ಏನ್ ಹಾಕ್ತೀರಾ? ಅಂದ್ರೆ ಅದು ಅದಕ್ಕೆ ಪೌಡರ್ ಮಿಕ್ಸ್ ಮಾಡಿ, ಹೌದು ಡ್ರಾಯಿಂಗ್ ಮಾಡಿ ಪೌಡರ್ ಅಲ್ಲಿ ಮಿಕ್ಸ್ ಮಾಡಿ ಪ್ರಿಂಟ್ ತೆಗಿಲಿಕ್ಕೆ ಇದೆ ನಮ್ಗೆ. ಬಟ್ಟೆ ಮೇಲೆ ಪ್ರಿಂಟ್ ತೆಗಿ. ತುಂಬಾ ಸೂಕ್ಷ್ಮ ವರ್ಕ್ ಆಕ್ಚುಲಿ ಇದು. ಈ ಎಂಬ್ರಾಯ್ಡರಿ ಅನ್ನೋದು ಅಷ್ಟು ಈಸಿ ಅಲ್ಲ. ಸಣ್ಣ ಸಣ್ಣ ಡ್ರಾಯಿಂಗ್ ಇದೆ. ಅದಕ್ಕೆ ಸರಿಯಾಗಿ ಆ ಬೀಡ್ಸ್ ವರ್ಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನು ಜರ್ದೋಸಿ ಅಂತ ಹೇಳಿದ್ರು, ಆರಿ ವರ್ಕ್ ಅಂತ ಹೇಳಿದ್ರು, ಎಲ್ಲವನ್ನು ಕೂಡ ಅದ್ರ ಮೇಲೆ ಅವರು ಡಿಸೈನ್ ಅನ್ನ ಮಾಡ್ತಾರೆ. ಎಲ್ಲೆಲ್ಲಿ ಯಾವ ತರ ಮೆಟೀರಿಯಲ್ ಯೂಸ್ ಮಾಡಬೇಕು ಅದು ಕ್ಯಾಟ್ಲಾಗ್ ಅಲ್ಲಿ ನೋಡಿ ಅದೇ ತರ ಮಾಡಿ ಕೊಡ್ತಾರೆ. ಇದ್ ನೋಡ್ಬೋದು, ಇಲ್ಲಿ ಈ ಬ್ರೈಡಲ್ ಬ್ಲೌಸ್ ಗೆ ಸ್ಟಿಚ್ ಮಾಡ್ತಾ ಇದಾರೆ. ಅಂದ್ರೆ ಎಂಬ್ರಾಯ್ಡಿಂಗ್ ಕೂರಿಸ್ತಾ ಇದಾರೆ. ಬೀಡ್ಸ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಕುಂದನ್ ವರ್ಕ್. ಸೊ ಕುಂದನ್ ವರ್ಕ್ ಕೂಡ ಇದ್ರಲ್ಲಿ ಕಾಣಿಸ್ತಾ ಇದೆ. ಸೊ ಮದುಮಗಳ ಬ್ಲೌಸ್ ಅಂತ ಹೇಳಿದ್ರೆ ಅದರ ವಿಶೇಷತೆನೆ ಬೇರೆ ಇರುತ್ತೆ, ತುಂಬಾ ವರ್ಕ್ ಇರುತ್ತೆ. ಸೊ ಆ ಎಲ್ಲ ವರ್ಕ್ ಅನ್ನು ಕೂಡ ಈ ಒಂದು ಬ್ರೈಡ್ ಬೊಟಿಕ್ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಈಗಲೇ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಇದು ಬ್ರೈಡಲ್ ಬ್ಲೌಸ್. ಸೊ ಇದೊಂದು ಹೇಗೆ ಅಂದ್ರೆ ಈಗಿನ ಸಾರಿಯಲ್ಲಿ ಬರೋ ಬ್ಲೌಸ್ ಪ್ಲೈನ್ ಬಟ್ಟೆ ಬಂದ್ರೆ ನೀವು ಹೇಳಿದಾಗೆ ಡಿಸೈನ್ ಮಾಡ್ಲಿಕ್ಕೆ ಬರ್ತದೆ. ಸೊ ಇದು ಬ್ರೊಕೆಟ್ ಬ್ಲೌಸ್ ಅಂದ್ರೆ ಇದರಲ್ಲಿ
ಪ್ಲೈನ್ ಇಲ್ಲ, ಫುಲ್ ಜರಿ ಜೊತೆ ಮಿಕ್ಸ್ ಆಗಿ ವಿವಿಂಗ್ ಅಲ್ಲಿ ಮಿಕ್ಸ್ ಆಗಿ ಬಂದಂತ ಬಟ್ಟೆ. ಸೊ ಇದರಲ್ಲಿ ವರ್ಕ್ ಹೈಲೈಟ್ ಆಗೋದು ತುಂಬಾ ಕಷ್ಟ, ಅಂದ್ರೆ ನಾವು ಜಾಸ್ತಿ ಎಫರ್ಟ್ ಹಾಕ್ಬೇಕಾಗ್ತದೆ. ಪ್ಲೈನ್ ಬಟ್ಟೆಯಲ್ಲಿ ಮಾಡೋ ವರ್ಕ್ಗೆ ಮತ್ತೆ ಈ ಬ್ರೊಕೆಟ್ ಬ್ಲೌಸ್ ಅಲ್ಲಿ ಮಾಡೋ ವರ್ಕ್ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇದರಲ್ಲಿ ಈಗ ಈ ನೋಡಿ, ಇದು ಬಾರ್ಡರ್ ಹೈಲೈಟ್ ಆಗ್ತಿದೆ, ಅಂದ್ರೆ ಕೈಗೆ ಕೆಳಗಡೆ ಈ ಪ್ರಿಂಟ್ ಏನಿದೆ, ಈ ಪ್ರಿಂಟ್ ಮೇಲೆ ನಾವು ಹೈಲೈಟ್ ವರ್ಕ್ ಮಾಡ್ತಿದ್ದೇವೆ. ಇಲ್ಲಿ ಯಾವ ತರ ಬಳ್ಳಿ ವರ್ಕ್, ಫ್ಲವರ್ಸ್ ಎಲ್ಲ ಬರ್ತಿದೆ, ಅದೇ ವರ್ಕ್ ನಿಮ್ಗೆ ಇಲ್ಲಿ ನಾವು ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿ ವರ್ಕ್ ಮಾಡಿ ಕೊಡ್ತಿದ್ದೇವೆ. ಓಕೆ, ಸೊ ಇದ್ರಲ್ಲಿ ನಿಮಗೆ ಎಕ್ಸ್ಟ್ರಾ ಪ್ಯಾಟರ್ನ್ಸ್ ಎಲ್ಲ ಏನು ಇದೆ ಅದರಲ್ಲಿರುವಂತಹ ವರ್ಕ್ ಅಲ್ಲಿ ನೀವು ಹೌದೌದು ಹೈಲೈಟ್ ವರ್ಕ್ ಮಾಡುದು. ಇಂತ ಬ್ಲೌಸ್ ಬಂದ್ರೆ ನಾವು ಹೈಲೈಟ್ ವರ್ಕ್ ತುಂಬಾ ಚೆನ್ನಾಗಿ ಬರ್ತದೆ, ನಿಮ್ಗೆ ಗ್ರ್ಯಾಂಡ್ ಲುಕ್ ಬರ್ತದೆ. ಇದ್ರಲ್ಲಿ ನಾವು ಜರ್ದೋಸಿ ಯೂಸ್ ಮಾಡ್ತೇವೆ, ಕಡ್ದಾನ ಯೂಸ್ ಮಾಡ್ತೇವೆ, ಬೀಡ್ಸ್ ಯೂಸ್ ಮಾಡ್ತೇವೆ, ಕುಂದನ್ ಯೂಸ್ ಮಾಡ್ತೇವೆ, ಥ್ರೆಡ್ ಕೂಡ ಯೂಸ್ ಮಾಡ್ತಿದ್ದೇವೆ ನಾವು ಇದಕ್ಕೆ. ಸೊ ಒಂದೇ ಇದರಲ್ಲಿ ನಾಲ್ಕು ವರ್ಕ್ ಅನ್ನ ಈ ಒಂದು ಬ್ರೈಡಲ್ ಬ್ಲೌಸ್ ಯೂಸ್ ಮಾಡ್ತೀರಾ? ಹೌದು. ಮತ್ತೆ ಸ್ಲೀವ್ಸ್ ಗೆ ಫುಲ್ ವರ್ಕ್ ಬೇಕಾದ್ರೆ ಫುಲ್ ವರ್ಕ್ ಕೂಡ ಮಾಡ್ಲಿಕ್ಕೆ ಬರ್ತದೆ. ಕೆಲವೊಬ್ಬರಿಗೆ ಬರೀ ಬಾರ್ಡರ್ ಮಾತ್ರ ಕೇಳ್ತಾರೆ, ಈಗ ಇದರಲ್ಲಿ ಬರೀ ಬಾರ್ಡರ್ ಮಾತ್ರ ಹೈಲೈಟ್ ಮಾಡ್ತಿದ್ದೇವೆ. ಓಕೆ, ಇಲ್ಲಾಂದ್ರೆ ನೀವು ಇಷ್ಟು ಬಾರ್ಡರ್ ಕೂಡ ಯೂಸ್ ಮಾಡಬಹುದು. ಹೌದೌದು. ಅದು ಕೂಡ ನೀವು ಅದೇ ಪ್ಯಾಟರ್ನ್ ಮೇಲೆ ವರ್ಕ್ ಮಾಡ್ತೀರಾ? ಹೌದು, ಎಲ್ಲ ಅವ್ರು ಯಾವ ತರ ಹೇಳಿದ್ರೆ ಅದೇ ತರ ನಾವು ಮೆಟೀರಿಯಲ್ ಯೂಸ್ ಮಾಡಿ ವರ್ಕ್ ಮಾಡ್ತೇವೆ. ಮತ್ತೆ ಇದು ಬ್ಯಾಕ್ ನೆಕ್ ಅವರು ಯು ನೆಕ್ ಕೇಳ್ತಾ ಇದ್ದಾರೆ. ಸೊ ಯು ನೆಕ್ ನಾವು ಫಸ್ಟ್ ಪ್ಯಾಟರ್ನ್ ಸೆಟ್ ರೆಡಿ ಮಾಡ್ಬೇಕು ನಾವು. ಮತ್ತೆ ನಾವು ಇದಕ್ಕೆ ಇದ್ರ ಮೇಲೆ ಇದೇ ಡ್ರಾಯಿಂಗ್ ನಾವು ಇಲ್ಲಿ ಡ್ರಾಯಿಂಗ್ ಮಾಡಿ ಇಲ್ಲಿ ಪ್ರಿಂಟ್ ಹೊಡೆದು ಮತ್ತೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇದೆ. ಬ್ಯಾಕ್ ಫುಲ್ ಬೇಕಾದ್ರೆ ಫುಲ್ ಕೊಡ್ತೇವೆ ನಾವು, ಯಾವ ತರ ಕೇಳ್ತಾರೆ ಆ ತರ ವರ್ಕ್ ಮಾಡಿ ಕೊಡ್ತೇವೆ. ಇದು ಬ್ರೈಡಲ್ ಬ್ಲೌಸ್ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡುವಂತ ವರ್ಕ್ ಇದು. ಸೊ ಇದಕ್ಕೆ ಬೇಕಾದ ಮೆಟೀರಿಯಲ್ ಎಲ್ಲ ಮಣಿ ಆಗ್ಲಿ ಎಲ್ಲ ಯಾವ್ದು ಕೂಡ ಇಲ್ಲಿ ನಮ್ಗೆ ಸಿಗುದಿಲ್ಲ, ನಮಗೆ ಬೆಂಗಳೂರು ಹೋಗಿ ತರಬೇಕಾಗ್ತದೆ. ನಮ್ಮ ಊರಲ್ಲಿ ಈ ಮಣಿ ಐಟಮ್ ಕುಂದನ ಇದು ಮ್ಯಾಂಗ್ಳೂರಿಂದ ನೀವು ತರಿಸಿದ್ರೆ ಎಲ್ಲ ಬೆಂಗಳೂರಿಂದ. ಹೌದು, ಮತ್ತೆ ಕಲ್ಕತ್ತೆಯಿಂದ ತರಿಸ್ತೇವೆ. ನೋಡಬಹುದು ಈ ಸಣ್ಣ ಸಣ್ಣ ಬೀಡ್ಸ್ ಏನಿದೆ, ಇದು ಕಾಪರ್ ಶೇಡ್, ಇದು ಕಾಪರ್ ಶೇಡ್, ಕಾಪರ್ ಶೇಡ್ ಹೌದು. ಎಷ್ಟು ಸಣ್ಣ ಬೀಡ್ಸ್ ಇದೆಲ್ಲ ನೋಡಿ. ಸೊ ಎಲ್ಲವನ್ನು ಕೂಡ ಇವರು ಬ್ಯಾಂಗ್ಳೂರಿಂದ ತರಿಸ್ಕೊತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ಡಿಸೈನ್ ಕೊಡ್ಬೇಕು, ಸ್ವಲ್ಪ ಕ್ವಾಲಿಟಿ ಡಿಸೈನ್ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ಬೇಕಾದ ಎಲ್ಲಾ ಮೆಟೀರಿಯಲ್ ನ ಅವರು ಬೆಂಗಳೂರಿಂದ ತರಿಸ್ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರೆಲ್ಲ ಹಿಂದಿ ಅವರೆಲ್ಲ ಎಲ್ಲ ವೆಸ್ಟ್ ಬೆಂಗಾಲ್ ನವರು. ಸೊ ಈ ವರ್ಕ್ ಮಾಡೋರು ಎಲ್ಲ ನಾರ್ತನ್ ಅವರೇ ಮಾಡೋದು. ನಾವು ಅವರನ್ನೇ ಕರೆಸಿ ಅವರಿಗೆಲ್ಲ ಅಕಾಮಿಡೇಷನ್ ಕೊಟ್ಟು ಇಲ್ಲಿ ವರ್ಕರ್ ನಾವು ಇಟ್ಕೊಂಡೆ ನಾವು ವರ್ಕ್ ಮಾಡೋದು. ಅಂದ್ರೆ ಇನ್ ಹೌಸ್ ವರ್ಕರ್ ಇಲ್ಲಿ ಇರುದು ನಮ್ಮ ಹತ್ರ, ನಾವು ಔಟ್ಸೈಡ್ ಯಾವ್ದು ಕೊಡೋದಿಲ್ಲ. ಮತ್ತೆ ನಮ್ ಡೈರೆಕ್ಷನ್ ಈಗ ಸ್ಯಾಂಪಲ್ ಆಗಿ ಈಗ ಈ ವರ್ಕ್ ನಾವು ಸ್ಯಾಂಪಲ್ ಹಾಕಿದ್ದೇವೆ ಕಸ್ಟಮರ್ಗೆ, ಅವ್ರಿಗೆ ಇಷ್ಟ ಆಗಿ ಓಕೆ ಅಂತ ಹೇಳಿದ್ರೆ ನಾವು ಕಂಟಿನ್ಯೂ ಮಾಡ್ತೇವೆ. ಇಲ್ಲದೆ ಇದು ಬೇಡ ಚೇಂಜ್ ಮಾಡಿ ಹೇಳಿದ್ರೆ ನಾವು ಚೇಂಜ್ ಮಾಡಿ ಹೌದು ತೆಗೆದು ಬೇರೆ ಸ್ಯಾಂಪಲ್ ಮಾಡಿ ಅವ್ರಿಗೆ ಕಳಿಸ್ತೇವೆ. ಫಸ್ಟ್ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ. ಇನ್ನು ಮಿಷಿನ್ ಎಂಬ್ರಾಯ್ಡರಿ ಆ ಕಡೆ ಇದು ಮಿಷಿನ್ ವರ್ಕ್. ಸರ್ ಈಗ ಅಲ್ಲಿ ನಾವು ಎಂಬ್ರಾಯ್ಡರಿ ನೋಡಿದ್ವಿ, ಇಲ್ಲಿ ಈಗ ಮಿಷಿನ್ ವರ್ಕ್ ನೋಡ್ತಾ ಇದ್ವಿ. ಸೊ ಇದರ ಡಿಸೈನ್ ಎಲ್ಲ ಹೇಗೆ ನೀವು ಸೆಟ್ ಮಾಡ್ತೀವಿ? ಇದು ಸಿಂಪಲ್ ಥ್ರೆಡ್ ವರ್ಕ್ ಹೇಳ್ತಾರೆ ಇದಕ್ಕೆ. ಅಂದ್ರೆ ಈ ಕಡಿಮೆ ಬೆಲೆ ಸಾರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಯಾರಿಗೆ ಇಷ್ಟ ಇರುತ್ತದೆ ಅಂತವರಿಗೆ ನಾವು ಮಿಷಿನ್ ವರ್ಕ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ವರ್ಕ್ ಮಾಡಿ ಕೊಡ್ತೇವೆ. ಕೆಲವೊಬ್ಬರಿಗೆ ಹ್ಯಾಂಡ್ ವರ್ಕ್ ಇಷ್ಟ ಇರೋದಿಲ್ಲ, ಮಿಷಿನ್ ವರ್ಕ್ ಬೇಕು, ಸಿಂಪಲ್ ಥ್ರೆಡ್ ವರ್ಕ್ ಬೇಕು ಅಂತವರಿಗೆ ನಾವು ಮಿಷಿನ್ ಅಲ್ಲಿ ವರ್ಕ್ ಮಾಡಿ ಕೊಡ್ತೇವೆ. ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬರ್ತದೆ ನಿಮ್ಗೆ. ಕೈಗೆ ಫುಲ್ ಹೆವಿ ವರ್ಕ್ ಬೇಕಾದ್ರೆ ಹೆವಿ ವರ್ಕ್ ಕೂಡ ಮಿಷಿನ್ ಅಲ್ಲಿ ಮಾಡ್ಲಿಕ್ಕೆ ಬರ್ತದೆ. ಅದ್ರಲ್ಲಿ ಕೂಡ ಕುಂದನ್ ವರ್ಕ್ ಕೂಡ ಆಡ್ ಮಾಡಿ ಮಾಡ್ಲಿಕ್ಕೆ ಆಗ್ತದೆ. ಸಿಂಪಲ್ ವರ್ಕ್ ಬೇಕಾ ಸಿಂಪಲ್ ವರ್ಕ್ ಮಾಡಿ ಕೊಡ್ತೇವೆ. ಪರ್ಲ್ ಆಗುದಿಲ್ಲ, ಮಿರರ್ ವರ್ಕ್ ಆಗ್ತದೆ, ಥ್ರೆಡ್ ವರ್ಕ್, ಕುಂದನ್ ವರ್ಕ್ ಎಲ್ಲ ಆಗ್ತದೆ ನಿಮ್ಗೆ. ಸೊ ತುಂಬಾ ಅದೇ ಲೋ ಬಜೆಟ್ ಅಲ್ಲಿ ಮಾಡುವಂತ ಡಿಸೈನ್ಸ್ ಅಂದ್ರೆ ಈ ಮಿಷಿನ್ ವರ್ಕ್. ಸೊ ಅದನ್ನು ಕೂಡ ನೀವು ಡಿಸೈನ್ ಆಗಿ ಯುನಿಕ್ ಆಗಿ ಮಾಡೋದು ಕೂಡ ಯಾವ ತರ ಕ್ಯಾಟಲಾಗ್ ಕೊಡ್ತಾರೆ ಎಲ್ಲ ಡಿಸೈನ್ ನಮ್ಗೆ ಡ್ರಾಯಿಂಗ್ ಮಾಡಿ ಇದರಲ್ಲಿ ಮಾಡ್ಲಿಕ್ಕೆ ಬರ್ತದೆ. ಮಿಷಿನ್ ಅಲ್ಲಿ ಕೂಡ ಮಾಡಿ ಕೊಡ್ತೇವೆ ನಾವು. ಮತ್ತೆ ಇನ್ನೊಂದೇನಂದ್ರೆ
ಓನ್ ಫಂಕ್ಷನ್ ಗೆ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿಸ್ತಾರೆ, ಮನೆ ಫಂಕ್ಷನ್ ಗೆ ಇದೆ. ಈಗ ಇನ್ನೊಬ್ಬರ ಫಂಕ್ಷನ್ ಹೋಗ್ಲಿಕ್ಕೆ ಆದ್ರೆ ಸಿಂಪಲ್ ಸಾರಿ ಸಾಕು, ಸಿಂಪಲ್ ಬ್ಲೌಸ್ ಸಾಕು ಅಂತವ್ರಿಗೆ ಮಿಷಿನ್ ಅಲ್ಲೇ ಮಾಡಿ ಕೊಡ್ತೇವೆ ನಾವು ಆತರ. ಒಂದು ಬ್ಲೌಸ್ ಒಂದ್ ಸ್ವಲ್ಪ ಜಾಸ್ತಿ ಡಿಸೈನ್ ಇರೋದು ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಬ್ಲೌಸ್? ಡಿಸೈನ್ ಮೇಲೆ ಕೆಲವೊಂದು ವರ್ಕ್ ಒಂದ್ ದಿವಸಲ್ಲೇ ಆಗ್ತದೆ, ಕೆಲವೊಂದು ವರ್ಕ್ 1.5 ದಿವಸ 2 ದಿವಸ ಹೋಗ್ತದೆ, ಕೆಲವೊಂದು ವರ್ಕ್ 3-4 ದಿವಸ ಕೂಡ ಮಿಷಿನ್ ವರ್ಕ್ ಅಲ್ಲಿ ಮಾಡುವಂತ ಹೆವಿ ವರ್ಕ್ ಕೂಡ ಇರ್ತದೆ. ಎಂಬ್ರಾಯ್ಡರಿ ಆದ್ರೆ ಅದು ಇದು ಎಂಬ್ರಾಯ್ಡರಿ. ಹ್ಯಾಂಡ್ ವರ್ಕ್ ನಿಮ್ಗೆ 10 ದಿವಸ 15 ದಿವಸ 20 ದಿವಸ ಹೋಗುವ ಬ್ಲೌಸ್ ಕೂಡ ಇದೆ. ಜಾಸ್ತಿ ಟೈಮ್ ಜಾಸ್ತಿ ಹೋಗ್ತದೆ ಹಾಗೆ. ಸೊ ಮದ್ವೆ ಸೀಸನ್ ಬಂದಾಗ ಅಥವಾ ಏನಾದ್ರು ಪಾರ್ಟಿ ಬಂದಾಗ ಯಾರಿಗೂ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೆ ಗುವೆನ್ಕೆರೆ ಈ ಬ್ರೈಡ್ ಬೋಟಿಕ್ ಇದೆ. ನಿಮ್ಗೆ ಬೇಕಾಗಿರುವಂತಹ ಯಾವುದೇ ಸ್ಟೈಲ್ ಆಗಿರ್ಬೋದು, ಅದು ಯುನೀಕ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಪ್ಯಾಟರ್ನ್ಸ್ ಆಗಿರ್ಬೋದು, ನಿಮಗೆ ಹೇಳಿರುವಂತಹ ಪ್ಯಾಟರ್ನ್ಸ್ ಅನ್ನ ಇಲ್ಲಿ ಪ್ರಶಾಂತ್ ಅವರು ಮಾಡಿಕೊಡ್ತಾರೆ. ಸೊ ಇದಕ್ಕಿಂತ ದೊಡ್ಡ ಖುಷಿ ಸುದ್ದಿ ಬೇರೇನಿದೆ ಅಲ್ವಾ? ಆದಿತ್ಯ ಶೆಟ್ಟಿ ಬಳಲ್ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಗುರುವೆನ್ಕೆರೆ.